न भूतले स्वयं रूप कदा मह्यं ददाति स्वपदान्तिकम् वन्देऽहं श्रीगुरो श्रीयुतपदकमलं श्रीगुरोन् वैष्णवांश्च श्रीरूपं साग्रजातं सहगण रघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधा कृष्णपादान् सहगण ललिता विशाखान्वितांश्च हे कृष्णा करुणा सिन्धो दीनबन्धो जगत्पते गोपेश गोपिका कान्त राधा कान्त नमो नमः तप्त काञ्चन गौरांगी राधे वृन्दावनेश्वरी वृषभानुसुते देवी प्रणमामि हरिप्रिये वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्त वृंदा हरे कृष्णा कृष्ण कृष्ण हरे 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 राम 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 हरे 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 कृष्णा कृष्ण कृष्ण हरे 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 राम 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 हरे हरे। ಹರೇ ಕೃಷ್ಣ. ಮೂರನೇ ಅಧ್ಯಾಯ ನಿನ್ನೆ ನಾವು ನೋಡಿದ್ದೇವೆ, ಕರ್ಮಯೋಗ. ಕರ್ಮಯೋಗದಲ್ಲಿ ಅದರ ಸಾರಾಂಶ, ಕರ್ಮವನ್ನು ಏನು ಅರ್ಜುನನ ಆಕ್ಷೇಪಣೆ ಅಂತ ಹೇಳಿದ್ರೆ, ಕರ್ಮವನ್ನು ತ್ಯಜಿಸಬೇಕಾ ಅಥವಾ ಕರ್ಮ ಮಾಡ್ಬೇಕಾ ಅಂತ. ಕರ್ಮವನ್ನು ಈ ಕರ್ಮ ಮಾಡಿದ್ರೆ ಏನಾಗ್ತದೆ? ಕರ್ಮ ಮಾಡಿದ್ರೆ ಕರ್ಮ ಬಂಧನಕ್ಕೆ ಸಿಲುಕ್ತೇವೆ ನಾವು. ಪಾಪ ಮಾಡಿದ್ರೆ ಪಾಪ ಅದರ ಪ್ರತಿಫಲಗಳು ನಮಗೆ ಅಂಟಿಕೊಳ್ತದೆ. ಪುಣ್ಯ ಮಾಡಿದ್ರೆ ಪುಣ್ಯಕ್ಕೆ ಬರಬೇಕಾದಂತಹ ಪ್ರತಿಫಲಗಳು ನಮಗೆ ಅಂಟಿಕೊಳ್ತದೆ. ಅದರಿಂದ ಕರ್ಮ ಮಾಡುವುದೇ ಬೇಡ ಅಂತ ಹೇಳುವಂತಹ ಒಂದು ಮಾತನ್ನ ಆಡ್ತಾನೆ ಅರ್ಜುನ. ಆಮೇಲೆ ಅದಕ್ಕೆ ಹೇಳ್ತಾನೆ, ಇಲ್ಲ ನೀನು ಕರ್ಮ ಮಾಡಬೇಕು, ಆದ್ರೆ ನೀನು ನನಗಾಗಿ ಕರ್ಮ ಮಾಡಬೇಕು ಅಂತ ಕೃಷ್ಣ ಉತ್ತರ ಕೊಡ್ತಾನೆ. ಇನ್ನೊಂದು ನಿಷ್ಕಾಮ ಕರ್ಮಯೋಗ ಅಂದ್ರೆ ಜ್ಞಾನಯೋಗ. ಕರ್ಮ ಮಾಡಬೇಕು, ಆದ್ರೆ ಅದರ ಮೇಲೆ ಯಾವುದೇ ಪ್ರತಿಫಲದ ಅಪೇಕ್ಷೆ ಇರಬಾರದು. ಜ್ಞಾನವನ್ನು ಬೆಳೆಸಿಕೊಂಡು, ಅಂದ್ರೆ ನೀನು ಯಾರಿಗೋಸ್ಕರ ಕೆಲಸ ಮಾಡ್ತೀನಿ ಅಂತ ಹೇಳುವ ಜ್ಞಾನವನ್ನು ಬೆಳೆಸಿಕೊಂಡು ಆ ಮೂಲಕ ಕರ್ಮ ಮಾಡಬೇಕು ಅಂತ ಕೃಷ್ಣ ಅರ್ಜುನನಿಗೆ ಎರಡನೇ ಉಪದೇಶವನ್ನು ಕೊಡ್ತಾನೆ. ಮೂರನೇದು ಕರ್ಮಕಾಂಡದಿಂದ ಕರ್ಮಯೋಗ. ಯಜ್ಞಗಳನ್ನು ಮಾಡ್ತೇವೆ, ನಾವು ಯಾರಿಗೋಸ್ಕರ ಮಾಡ್ತೇವೆ ಅಂದ್ರೆ ಅದನ್ನು ವಿಷ್ಣುವಿಗೋಸ್ಕರ ತ್ಯಾಗ ಅಂತ ಆಲೋಚನೆ ಮಾಡಿ ನಾವು ಕರ್ಮ ಮಾಡ್ಬೇಕು. ಅಂದ್ರೆ ಕರ್ಮಕಾಂಡದಿಂದ ಕರ್ಮಯೋಗಕ್ಕೆ ನಾವು ಏರ್ಬೇಕು ಅಂತ. ಬರೇ ಯಜ್ಞ ಮಾಡುವುದಲ್ಲ, ಯಜ್ಞದ ಹವಿಸನ್ನು ನಾವೇ ತಿನ್ನುವುದಲ್ಲ, ಯಜ್ಞದ ಫಲವನ್ನು ನಾವೇ ಉಣ್ಣುವುದಲ್ಲ, ಅದನ್ನು ಕೃಷ್ಣನಿಗೋಸ್ಕರ ಫಲವನ್ನು ಕೃಷ್ಣನಿಗೋಸ್ಕರ ತ್ಯಾಗ ಮಾಡಿದಾಗ ಅದು ಕರ್ಮಯೋಗಕ್ಕೆ ಹೋಗ್ತದೆ. ಹಾಗೆ ಯದ್ ಚರತಿ ಶ್ರೇಷ್ಠ ಸ್ಥಾನ ಅಂದ್ರೆ ದೊಡ್ಡವರ ಮೇಲ್ಪಂಕ್ತಿಯಲ್ಲಿ ನಾವು ನಡಿಬೇಕು ಅಂತ. ಅಂದ್ರೆ ಉತ್ತಮ ರಾಜನಾಗಿದ್ರೆ ಉತ್ತಮ ಪ್ರಜೆಗಳಿರ್ತಾರೆ, ಉತ್ತಮ ರಾಜನಾಗಿರ್ಬೇಕು, ಅವನು ಉತ್ತಮ ನಡತೆಯಿಂದ ಕೂಡಿದವನಾಗಿರ್ಬೇಕು. ಹಾಗೆ ಶಿಕ್ಷಕರು ಕೂಡ ಉತ್ತಮ ಶಿಕ್ಷಕರಾಗಿದ್ರೆ ಶಿಷ್ಯರು ಉತ್ತಮ ದಾರಿಯಲ್ಲಿ ನಡೆಯುತ್ತಾರೆ. ಮನೆಯಲ್ಲಿ ತಂದೆ ತಾಯಿಗಳು ಹಾಗೆ ಉತ್ತಮ ಸಂಸ್ಕಾರವನ್ನು ಹೊಂದಿದವರಾಗಿದ್ರೆ, ಕೃಷ್ಣ ಪ್ರಜ್ಞೆಯವರುಳ್ಳವರಾಗಿದ್ರೆ ಮಕ್ಕಳು ಕೂಡ ಸಂಸ್ಕಾರಯುತರಾಗುತ್ತಾರೆ, ಕೃಷ್ಣ ಪ್ರಜೆಯಲ್ಲಿ ಮುಂದುವರಿಯುತ್ತಾರೆ. ಆಮೇಲೆ ಕೃಷ್ಣನ ಹತ್ರ ಅರ್ಜುನಗೆ ಹೇಳ್ತಾನೆ, ಇಷ್ಟೆಲ್ಲ ಇದ್ರೂ ಕೂಡ ನಮ್ಮನ್ನು ಇಷ್ಟೆಲ್ಲ ಹೇಳಿದ್ರು ಕೆಲವು ಸಲ ನಮ್ಮ ಮನಸ್ಸು ತಪ್ಪು ಮಾಡ್ಲಿಕ್ಕೆ ಮುಂದುವರಿಯುತ್ತದೆ, ನಮ್ಮ ಕೈಯಿಂದ ತಪ್ಪು ಕೆಲಸಗಳಾಗಿ ಹೋಗ್ತದೆ, ಯಾಕೆ ಅಂತ ಕೇಳ್ತಾನೆ. ಯಾವುದು ಅಂತ ಒಂದು ದೊಡ್ಡ ಶತ್ರು ನಮ್ಮನ್ನು ಪ್ರಚೋದಿಸುವಂತಹದ್ದು ಅಂತ. ಆಗ ಕೃಷ್ಣ ಹೇಳ್ತಾನೆ, ಕಾಮವೇ ದೊಡ್ಡ ಶತ್ರು ಅಂತ. ಅಂದ್ರೆ ಅದು ಪಂಚೇಂದ್ರಿಯಗಳಲ್ಲಿ ಕುಳಿತುಕೊಂಡು ಮನಸ್ಸನ್ನು ಕಂಟ್ರೋಲ್ ಮಾಡಿ ಮನಸ್ಸಿನ ಮೇಲೆ ಹತೋಟಿ ಸಾಧಿಸಿ ನಮ್ಮಿಂದ ಕೆಟ್ಟ ಕಾರ್ಯಗಳನ್ನು ಮಾಡಿಸ್ತದೆ ಅಂತ ಹೇಳಿ ಕೃಷ್ಣ ಹೇಳ್ತಾನೆ. ಇದು ಮೂರನೇ ಅಧ್ಯಾಯದ ಸಾರಾಂಶ. ಈಗ ನಾಲ್ಕನೇ ಅಧ್ಯಾಯ ದಿವ್ಯ ಜ್ಞಾನ. ಅರ್ಜುನನಿಗೆ ಕೃಷ್ಣ ಇಷ್ಟೆಲ್ಲ ಹೇಳಿದ್ರು ಕೂಡ ಅವನ ಸಂಶಯ ನಿವಾರಣೆ ಆಗಿರುವುದಿಲ್ಲ. ಕೃಷ್ಣನಿಗೆ ಅರ್ಜುನನನ್ನು ನೋಡುವಾಗ್ಲೇ ಗೊತ್ತಾಗ್ತದೆ ಇನ್ನೂ ಇವನಿಗೆ ಸ್ವಲ್ಪ ಮುಂದಿನ ಜ್ಞಾನದ ಅಗತ್ಯ ಇದೆ ಅಂತ. ಯಾಕಂತ ಹೇಳಿದ್ರೆ ಅವನು ಯುದ್ಧ ಮಾಡ್ಲಿಕ್ಕೆ ತಯಾರಾಗುವುದಿಲ್ಲ. ತುಂಬಾ ಎಲ್ಲ ಅವನ ಸಂಶಯಗಳಿಗೆ ಉತ್ತರ ಕೊಟ್ಟರು ಕೂಡ ಅವನು ಯುದ್ಧ ಮಾಡುವಂತಹ ಉತ್ಸಾಹವನ್ನು ತೋರಿಸುವುದಿಲ್ಲ.
ಕರ್ಮ ಹೇಗೆ ಮಾಡಬೇಕು, ಯಾವ ರೀತಿ ಕರ್ಮ ಮಾಡಿದರೆ ನಮಗೆ ಫಲಗಳು ಅಂಟಿಕೊಳ್ಳುವುದಿಲ್ಲ, ಯಾವ ಪ್ರಜ್ಞೆಯಲ್ಲಿ ನಾವು ಕೆಲಸ ಮಾಡಬೇಕು, ಒಳ್ಳೆಯ ಕೆಲಸದಿಂದ ಕರ್ಮದಿಂದ ಕೆಲಸ ಮಾಡಿದ್ರೆ ಒಳ್ಳೆಯ ಕರ್ಮ ಬರ್ತದೆ, ಕೆಟ್ಟ ಕರ್ಮ ಮಾಡಿದ್ರೆ ಕೆಟ್ಟ ಪ್ರತಿಫಲಗಳು ಬರ್ತದೆ. ಇದರಿಂದ ನಾವು ಬಿಡಿಸಿಕೊಳ್ಬೇಕು. ಇದರಿಂದ ಬಿಡಿಸಿಕೊಂಡಾಗ ನಾವು ಜನ್ಮ ಮೃತ್ಯು ಜರ ವ್ಯಾಧಿ ಅಂತಹ ಆ ಚಕ್ರ ಏನಿದೆ, ಒಳ್ಳೆ ಕರ್ಮ ಮಾಡಿದ್ರೆ ಅದನ್ನು ಅನುಭವಿಸ್ಲಿಕ್ಕೆ ನಾವು ಪುನಃ ಹುಟ್ಟುತ್ತೇವೆ, ಕೆಟ್ಟ ಕರ್ಮ ಮಾಡಿದ್ರೆ ಅದನ್ನು ಅನುಭವಿಸ್ಲಿಕ್ಕೆ ಪುನಃ ಹುಟ್ಟುತ್ತೇವೆ. ಕೆಟ್ಟ ಕರ್ಮಗಳಿಂದ ನಮಗೆ ರೋಗ ರುಜಿನಗಳು, ಕೆಟ್ಟ ಯಾವುದೇ ರೀತಿಯ ಒಳ್ಳೆಯ ಫಲಗಳು ನಮಗೆ ಸಿಗುವುದಿಲ್ಲ. ಕೆಟ್ಟ ಕರ್ಮಗಳನ್ನು ಅನುಭವಿಸ್ಲಿಕ್ಕೆ ನಾವು ತುಂಬಾ ಕಷ್ಟಪಡ್ಬೇಕಾಗ್ತದೆ. ಅದರಿಂದ ನಾವು ಹೇಗೆ ಹೊರಗೆ ಬರಬೇಕು ಅಂದ್ರೆ ವಿಷ್ಣುವಿಗಾಗಿ ಕೆಲಸ ಮಾಡಬೇಕು. ಆಗ ಇದರಿಂದ ನಮಗೆ ಯಾವುದೇ ಕೆಟ್ಟ ಫಲ ಬರುವುದಿಲ್ಲ. ಅದರ ಕಡೆ ನಾವು ಮನಸ್ಸು ಮಾಡಬೇಕಾಗ್ತದೆ. ಅದರಿಂದ ಬಿಡುಗಡೆ ಹೊಂದಲಿಕ್ಕೆ ನಾವು ಮನಸ್ಸು ಮಾಡಬೇಕು. ಆಗ ಏನ್ ಮಾಡಬೇಕು, ಕೃಷ್ಣನಿಗಾಗಿ ಕೆಲಸ ಮಾಡಬೇಕು. ಕೃಷ್ಣನ ನಾನು ಮಾಡುವಂತಹ ಎಲ್ಲಾ ಕರ್ಮಗಳು ಕೃಷ್ಣನ ಸೇವೆ ಅಂತ ಹೇಳಿ ಮಾಡ್ಬೇಕು ಅಂತ ಕೃಷ್ಣ ಅರ್ಜುನನಿಗೆ ಉಪದೇಶ ಮಾಡ್ತಾನೆ. ಈ ಇಂದ್ರಿಯಗಳ ಮೂಲಕ ಆಗುವಂತಹ ತಪ್ಪುಗಳನ್ನೆಲ್ಲ ಇಂದ್ರಿಯಗಳು ತಪ್ಪು ಮಾಡ್ತೇವೆ ಅಂದ್ರೆ ಕೆಟ್ಟದ್ದನ್ನು ನೋಡ್ಲಿಕ್ಕೆ ಬಯಸ್ತದೆ, ಕೆಟ್ಟದ್ದನ್ನು ಕೇಳಲಿಕ್ಕೆ ಬಯಸ್ತದೆ, ಮನಸ್ಸು ಅದನ್ನು ಪ್ರಚೋದಿಸ್ತಾ ಇರ್ತದೆ. ಆಗ ಮನಸ್ಸನ್ನು ನಾವು ಹತೋಟಿಯಲ್ಲಿ ಇಟ್ಕೊಳ್ಬೇಕು ಅಂತ ಹೇಳಿದ್ರೆ ಕೃಷ್ಣ ಪ್ರಜ್ಞೆಯಲ್ಲಿ ಇರ್ಬೇಕು. ಮನಸ್ಸನ್ನು ಯಾವಾಗ್ಲೂ ಕೃಷ್ಣನ ಕಡೆಗೆ ತಿರುಗಿಸಿದ್ರೆ, ಕೃಷ್ಣನ ವಿಷಯವಾಗಿ ನಾವು ಚಿಂತನೆ ಮಾಡ್ಲಿಕ್ಕೆ ತೊಡಗಿದರೆ, ಅಥವಾ ಉತ್ತಮ ಗ್ರಂಥಗಳನ್ನು ಓದುವ ಬಗ್ಗೆ, ಅಥವಾ ದೇವಸ್ಥಾನಗಳಿಗೆ ಅಥವಾ ಉತ್ತಮ ಕ್ಲಾಸ್ಗಳಿಗೆ ನಾವು ಅಟೆಂಡ್ ಮಾಡುವ ರೀತಿ ಮಾಡಿದ್ರೆ ನಾವು ಕೃಷ್ಣ ಪ್ರಜ್ಞೆಯಲ್ಲಿ ತೊಡಗಬಹುದು. ಕೃಷ್ಣ ಹೇಳಿದ ದಾರಿಯಲ್ಲಿ ನಮಗೆ ಮುಂದುವರಿಯಲಿಕ್ಕೆ ಒಂದು ಅವಕಾಶ ಸಿಗ್ತದೆ ಅಂತ ಹೇಳಿ, ಆಗ ನಾವು ಇಂದ್ರಿಯಗಳನ್ನು ಕೂಡ ನಮ್ಮ ಹತೋಟಿಯಲ್ಲಿ ಇಡಬಹುದು ಅಂತ ಕೃಷ್ಣ ಅರ್ಜುನನಿಗೆ ಹೇಳ್ತಾ ಇರ್ತಾನೆ. ಮೂರನೇ ಅಧ್ಯಾಯದಲ್ಲಿ ಬೇರೆ ಬೇರೆ ಯಜ್ಞಗಳನ್ನು ಹೇಗೆ ಮಾಡುದು, ಯಜ್ಞಗಳನ್ನು ಮಾಡಿದ್ರೆ ನಮ್ಗೆ ಏನು ಸಿಗ್ತದೆ ಅಂತೆಲ್ಲ ಕೃಷ್ಣ ಅರ್ಜುನನಿಗೆ ಹೇಳಿರ್ತಾನೆ. ಅಂದ್ರೆ ಆಗ್ಲೂ ಅವನಿಗೆ ಸಂಶಯ ಇನ್ನು ನಿವಾರಣೆ ಆಗದೆ ಹೋದಾಗ ಕೃಷ್ಣ ಉತ್ತಮ ಇನ್ನೊಂದು ಜ್ಞಾನದ ಬಗ್ಗೆ, ದಿವ್ಯ ಜ್ಞಾನದ ಬಗ್ಗೆ ತಿಳಿಸಿಕೊಡ್ಲಿಕ್ಕೆ ಮುಂದಾಗ್ತಾನೆ. 4ನೇ ಅಧ್ಯಾಯದ 1ನೇ ಶ್ಲೋಕ. ಶ್ರೀ ಭಗವಾನ್ ವಾಚ ಇಮಂ ವಿವಸ್ವತೆ ಯೋಗಂ ಪ್ರೋಕ್ತವಾನಹಮವ್ಯಯಂ ವಿವಸ್ವಾನ್ ಮನವೇ ಪ್ರಾಹ ಮನುರಿಕ್ಷಾ ಕವೇ ಬ್ರವೇ. ಇಮಂ ವಿವಸ್ವತೆ ಯೋಗಂ ಪ್ರೋಕ್ತವಾನಹಮವ್ಯಯಂ ವಿವಸ್ವಾನ್ ಮನವೇ ಪ್ರಾಹ ಮನುರಿಕ್ಷಾ ಕವೇ ಬ್ರವೇ. ಕೃಷ್ಣ ಹೇಳ್ತಾನೆ, ಭಗವಂತನಾದಂತ ಕೃಷ್ಣ ಹೇಳ್ತಾನೆ, ನಾಶವಿಲ್ಲದ ಈ ಯೋಗ ವಿಜ್ಞಾನವನ್ನು ನಾನು ವಿವಸ್ವಾನ್ ಅಂದ್ರೆ ಸೂರ್ಯನಿಗೆ ಹೇಳಿದೆನು. ವಿವಸ್ವಾನನು ಅದನ್ನು ಮಾನವ ಕುಲದ ತಂದೆಯಾದ ಮನುವಿಗೆ ಹೇಳಿದನು. ಮನುವು ಇಕ್ಷಾಕುವಿಗೆ ಹೇಳಿದನು. ಈಗ ಈ ಜ್ಞಾನ ಏನಿದೆ ಅದನ್ನು ಕೃಷ್ಣ ಅರ್ಜುನನಿಗೆ ಕೊಡ್ತಾ ಇದ್ದಾನಲ್ಲ, ಯಾವ ರೀತಿ ಕರ್ಮ ಮಾಡ್ಬೇಕು, ಕರ್ಮ ಫಲಗಳ ಬಗ್ಗೆ ಜ್ಞಾನ, ಕರ್ಮವನ್ನು ಬಿಡ್ಬೇಕೇ ಬಿಡಬಾರದಾ ಅಂತ ಹೇಳು ಅದರ ಬಗ್ಗೆ ಜ್ಞಾನ, ಕೃಷ್ಣನಿಗೋಸ್ಕರ ತ್ಯಾಗ ಮಾಡುವಂತಹ ಜ್ಞಾನ, ಯಜ್ಞ ಮಾಡುವಂತಹ ಜ್ಞಾನ, ಈ ಎಲ್ಲ ಜ್ಞಾನಗಳು ಎಲ್ಲಿಂದ ಬಂತು, ಯಾರು ಹೇಳಿದ್ರು ಅಂತ ಹೇಳುವ ಬಗ್ಗೆ ಕೃಷ್ಣ ಹೇಳ್ತಾನೆ. ಈ ಜ್ಞಾನವನ್ನು ನಾನು ಮೊದಲು, ಈ ಯೋಗ ವಿಜ್ಞಾನವನ್ನು ನಾನು ವಿವಸ್ವಾನ್ ಅಂದ್ರೆ ಸೂರ್ಯ ದೇವನಿಗೆ ಮೊದಲು ಹೇಳಿದೆನು. ವಿವಸ್ವಾನನು ಅದನ್ನು ಮಾನವ ಕುಲದ ತಂದೆಯಾದ ಮನುವಿಗೆ, ಅಂದ್ರೆ ಸೂರ್ಯನ ಮಗನಾದ ಮನು ಮನುಷ್ಯ ಕುಲದ ತಂದೆ, ಮನುಜ ಕುಲದ ತಂದೆ ಅಂದ್ರೆ ಮನುಷ್ಯರದ್ದು ಹೆಸರು ನಮಗೆ. ಮನುವಿಗೆ ಹೇಳಿದನು. ಮನು ಅವನ ಮಗನಾದ ಇಕ್ಷಾಕುವಿಗೆ ಹೇಳಿದನು. ಅಂದ್ರೆ ಇದು ಪರಂಪರೆಯ ಮೂಲಕ ಬಂದಿರುವಂತಹದ್ದು. ಕೃಷ್ಣ ಸೂರ್ಯನಿಗೆ ಯಾಕೆ ಹೇಳ್ತಾನೆ ಇದನ್ನು ಮೊದಲಿಗೆ ಅಂತ ಹೇಳಿದ್ರೆ, ಎಷ್ಟೋ ವರ್ಷಗಳ ಹಿಂದೆ, ಮಿಲಿಯಾಂತರ ವರ್ಷಗಳ ಹಿಂದೆ ಇದನ್ನು ಅರ್ಜುನನಿಗೆ ಅಂದ್ರೆ ಸಂಶಯ ಬರ್ತದಲ್ಲ, ಯಾವಾಗ ಬಂದು ಇಂಥ ಜ್ಞಾನ ಯಾರು ಹೇಳಿದ್ದು, ಎಲ್ಲಿತ್ತು ಅಂತ ಹೇಳೋ ಒಂದು ಸಂಶಯ ಇತ್ತಲ್ಲ, ಅದನ್ನು ನಿವಾರಣೆ ಮಾಡ್ಲಿಕ್ಕೆ ಕೃಷ್ಣ ಹೇಗೆ ಹೇಳುವಂಥದ್ದು ಅಂದ್ರೆ, ಈ ಜ್ಞಾನವನ್ನು ನಾನು ಮಿಲಿಯಾಂತರಗಳ ವರ್ಷ ಹಿಂದೆ ನಾನು ಸೂರ್ಯದೇವನಿಗೆ ಹೇಳಿದ್ದೆ. ಸೂರ್ಯದೇವನಿಗೆ ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ವಿವಸ್ವಾನ್ ಅಂದ್ರೆ ಸೂರ್ಯ ಎಲ್ಲಾ ಗ್ರಹಗಳ ಒಡೆಯ. ಸೂರ್ಯ ಕೃಷ್ಣನಿಂದ ನಿಯೋಜಿಸಲ್ಪಟ್ಟಂತಹ ಅಧಿಕಾರಿ. ಆದ್ರಿಂದ ಕೃಷ್ಣ ಅವನಿಗೆ ಮೊದಲು ಹೇಳ್ತಾನೆ. ಆಗ ಸೂರ್ಯ ಅವನ ಮಗನಾದ ಮನುವಿಗೆ ಈ ಜ್ಞಾನವನ್ನು
ಕೃಷ್ಣ ಯಾವ ರೀತಿ ಹೇಳಿದ್ದಾನೋ ಅದೇ ರೀತಿ ಅದನ್ನು ಮನುವಿಗೆ ಹಸ್ತಾಂತರ ಮಾಡ್ತಾನೆ. ಮನು ಕೂಡ ಉತ್ತಮ ಒಂದು ವಿದ್ಯಾರ್ಥಿ ಅಥವಾ ಉತ್ತಮ ಜ್ಞಾನವುಳ್ಳವನಾದದ್ರಿಂದ ಮನು ಇದನ್ನು ಅವನ ಮಗನಾದ ಇಕ್ಷಾಕುವಿಗೆ ಹೇಳ್ತಾನೆ. ಇಕ್ಷಾಕು ಈ ಮನ್ವಂತರದ ಈ ಯುಗದ ಮೊದಲ ರಾಜ. ಹಾಗೆ ಈ ಜ್ಞಾನದ ಮೂಲಕ, ಈ ಪರಂಪರೆಯ ಮೂಲಕ ಈ ಜ್ಞಾನ ನಮಗೆ ಹರಿದು ಬರ್ತದೆ. ಅಂದ್ರೆ ಇದು ಇಲ್ಲಿ ಮೊದಲು ಕೃಷ್ಣ ಗುರುವಾದ, ಕೃಷ್ಣ ಅವನ ನೇರ ಶಿಷ್ಯನಾದ ಸೂರ್ಯನಿಗೆ ಹೇಳಿದ, ಆಮೇಲೆ ಸೂರ್ಯ ಅವನ ನೇರ ಶಿಷ್ಯನಾದ ಮನುವಿಗೆ ಹೇಳಿದ, ಮನು ಅವನ ನೇರ ಶಿಷ್ಯನಾದ ಇಕ್ಷಾಕುವಿಗೆ ಹೇಳಿದ. ಹಾಗೆ ಅದು ಒಬ್ರಿಂದೊಬ್ರಿಗೆ ಕೆಳಗೆ ಹರಿದು ಬರ್ತಾ ಇತ್ತು. ಅಂದ್ರೆ ಪರಂಪರೆಯಲ್ಲಿ ಕೃಷ್ಣ ಏನು ಹೇಳಿದ್ದಾನೋ ಅದೇ ರೀತಿ ಮುಂದುವರಿತಾ ಇತ್ತು. ಅದು ಒಂದು ಸಮಯದಲ್ಲಿ ಅದು ಆ ಪರಂಪರೆ ನಷ್ಟ ಆಯ್ತು. ಕೃಷ್ಣ ಹೇಳ್ತಾನೆ ಇಲ್ಲಿ ಪರಂಪರೆ ನಷ್ಟ ಆಯ್ತು ಅಂತ ಕೃಷ್ಣನಿಗೆ ಹೇಗೆ ಗೊತ್ತಾಯ್ತು ಅಂತ ನಮ್ಗೆ ಮನಸ್ಸಿನಲ್ಲಿ ಬರ್ಬೋದು. ಈ ಪರಂಪರೆ ನಷ್ಟ ಆಯ್ತು ಅಂತ ಹೇಳಿದ್ರೆ ಈ ವಿಜ್ಞಾನ ಇಲ್ಲ ಮಾಯ ಆಯ್ತು ಅಂತ ಅರ್ಥ ಅಲ್ಲ. ಇದರ ಅರ್ಥವನ್ನು ಜನಗಳು, ಅಂದ್ರೆ ಅಧಿಕಾರಿಗಳು ಅಥವಾ ಬಂದಂತಹ ಯಾರಿಗೆ ಅದು ಬಂತೋ ಕೆಲವರು ಅದನ್ನು ಬೇರೆ ರೀತಿಯಲ್ಲಿ ವ್ಯಾಖ್ಯಾನ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಅದರ ಮೂಲ ಉದ್ದೇಶ ತಪ್ಪಲಿಕ್ಕೆ ಶುರುವಾಯಿತು. ಅದನ್ನು ಬೇರೆ ರೀತಿಯಲ್ಲಿ ಪ್ರೆಡಿಕ್ಟ್ ಮಾಡುದು, ಕೃಷ್ಣ ಹೇಳಿದ ರೀತಿ ಅಲ್ಲದೆ ಕೃಷ್ಣ ಅವರಿಗೆ ಬೇಕಾದಂತಹ ರೀತಿಯಲ್ಲಿ ಅದನ್ನು ಜನರಿಗೆ ಹೇಳುದು, ಅದರ ಅರ್ಥವನ್ನು ಬೇರೆ ರೀತಿಯಲ್ಲಿ ಅರ್ಥ ಮಾಡಿಸುದು. ಈ ರೀತಿಯಾಗಿ ಅದು ಆ ಪರಂಪರೆ ಒಂದು ಛೇದ ಆಯಿತು, ಆ ಚೈನ್ ತುಂಡಾಯಿತು. ಈಗ ನಮ್ಗೆ ಅದು ಹೇಗೆ ಏನು ಅಂತ ಹೇಳಿದ್ರೆ, ಈಗ ಉತ್ತಮ ವಿಜ್ಞಾನ ಹೇಗೆ ಹೇಳಿತೋ ಅದೇ ರೀತಿಯಲ್ಲಿ ಹಿಂದೆ ಕೆಳಗೆ ಬರ್ಬೇಕಲ್ಲ, ಅದಕ್ಕೆ ಬೇರೆ ಬೇರೆ ಅರ್ಥಗಳು ಸೇರ್ಕೊಳ್ಬಾರ್ದು ಅಲ್ವಾ. ಈಗ ಒಂದು ಉದಾಹರಣೆ ಅಂದ್ರೆ, ಒಂದು ರಾಕೆಟ್ ಉಂಟು, ಒಂದು ರಾಕೆಟ್ ಇದೆ, ಅದು ಇಸ್ರೋ ವಿಜ್ಞಾನಿಗಳ ಕೈಯಲ್ಲಿ ಕೊಟ್ರೆ ಏನಾಗ್ತದೆ, ಅವರು ಅದನ್ನು ಉತ್ತಮ ಕೆಲಸಕ್ಕಾಗಿ ಉಪಯೋಗ ಮಾಡ್ತಾರೆ. ಅದರ ಒಂದು ಸ್ಪೇಸ್ ಕ್ರಾಫ್ಟ್ ಮಾಡಿ ಅದರಲ್ಲಿಟ್ಟು ಅದನ್ನು ಬೇರೆ ಬೇರೆ ಗ್ರಹಗಳಿಗೆ ಅದನ್ನು ತಲುಪಿಸುವುದರ ಮೂಲಕ ಆ ಗ್ರಹಗಳಲ್ಲಿ ನೀರಿದೆಯಾ, ಅದಕ್ಕೆ ಏನಾದ್ರೂ ಅಂದ್ರೆ ಸ್ಟಡಿ, ಚಂದ್ರನ ಬಗ್ಗೆ ಕಲೀಲಿಕ್ಕೆ, ಚಂದ್ರನ ಮೇಲ್ಮೈ ಬಗ್ಗೆ ಕಲೀಲಿಕ್ಕೆ ಈಗೆಲ್ಲ ಮಾಡ್ತಾ ಇದ್ದಾರಲ್ಲ, ಮಂಗಳ ಗ್ರಹಣ ಬಗ್ಗೆ ಕಲೀಲಿಕ್ಕೆ, ಅದಕ್ಕೆಲ್ಲ ಅವ್ರು ಯೂಸ್ ಮಾಡ್ತಾರೆ. ಹಾಗಾದು ಅವರಿಗೆ ಅದರ ವಿಜ್ಞಾನ ಗೊತ್ತುಂಟು, ರಾಕೆಟ್ ನ ವಿಜ್ಞಾನ ಗೊತ್ತುಂಟು, ಅವರ ಕೈಯಲ್ಲಿ ಅದು ತಪ್ಪಾಗಿ ಯೂಸ್ ಆಗುವುದಿಲ್ಲ. ಆದ್ರೆ ಅದೇ ರಾಕೆಟ್ ಭಯೋತ್ಪಾದಕರ ರಾಕೆಟ್ ನ ಒಂದು ವಿಜ್ಞಾನ ಭಯೋತ್ಪಾದಕರ ಕೈಯಲ್ಲಿ ಸಿಕ್ಕರೆ ಏನಾಗ್ತದೆ, ಅವರು ಅದನ್ನು ಮಾನವ ಕುಲದ ನಾಶಕ್ಕೆ ಯೂಸ್ ಮಾಡ್ತಾರೆ. ಅಂದ್ರೆ ಬೇರೆ ದೇಶಗಳಿಗೆ ಅದರಲ್ಲಿ ಹೊಡೆಯುವುದು, ಮನುಷ್ಯರ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕೆ, ಇನ್ನೊಂದು ದೇಶವನ್ನು ನಾಶ ಮಾಡ್ಲಿಕ್ಕೆ, ಹಾಗೆ ಆ ರೀತಿ ಬೇರೆ ರೀತಿಯಲ್ಲಿ ಬೇಡದ ಕಾರ್ಯಗಳಿಗೆ ಆ ರಾಕೆಟ್ ಅನ್ನು ಯೂಸ್ ಮಾಡ್ತಾರಲ್ಲ, ಅದೇ ರೀತಿ ಆ ಕೃಷ್ಣ ಪ್ರಜ್ಞೆ ಅಂತ ಹೇಳೋ ಅಥವಾ ಕೃಷ್ಣ ಜ್ಞಾನ, ಭಗವದ್ಗೀತೆಯ ಜ್ಞಾನ ಸ್ವಲ್ಪ ಛೇದ ಆಯ್ತು, ನಷ್ಟ ಆಯ್ತು. ಇದನ್ನು ಭೂಮಿಯ ಮೇಲೆ ಪುನಃ ಸ್ಥಾಪಿಸ್ಲಿಕ್ಕೆ ಕೃಷ್ಣ ಪುನಃ ಬರ್ತಾನೆ. ಕೃಷ್ಣ ಈ ಜ್ಞಾನವನ್ನು 4 ರೀತಿಯಲ್ಲಿ ನಮಗೆ ಕೊಟ್ಟಿದ್ದಾನೆ, ನಾಲ್ಕು ಪರಂಪರೆಗಳ ಮೂಲಕ ನಮಗೆ ಕೊಟ್ಟಿದ್ದಾನೆ. ಒಂದು ಬ್ರಹ್ಮದೇವರ ಮೂಲಕ ಅದು ಮಧ್ವಾಚಾರ್ಯರ, ಅಂದ್ರೆ ನಿಮಗೆಲ್ಲ ಮಧ್ವಾಚಾರ್ಯರ ಬಗ್ಗೆ ಗೊತ್ತಿರ್ಬೋದು. ನಮ್ಮ ಉಡುಪಿಯಲ್ಲೇ ಮಧ್ವಾಚಾರ್ಯರ ಕಾರ್ಯಕ್ಷೇತ್ರ, ದ್ವೈತ ಮತ ಸಿದ್ಧಾಂತದ ಪ್ರತಿಪಾದಕರು ಮಧ್ವಾಚಾರ್ಯರು. ಇದೇ ಮಧ್ವ ಪರಂಪರೆಯಲ್ಲಿ ನಮ್ಮ ಪ್ರಭುಪಾದರು ಕೂಡ ಬರುತ್ತಾರೆ. ಇನ್ನೊಂದು ಲಕ್ಷ್ಮೀ ಪರಂಪರೆ, ಲಕ್ಷ್ಮೀಜಿಯವರ ಪರಂಪರೆಯಲ್ಲಿ ರಾಮಾನುಜಾಚಾರ್ಯರು ಕೇಳಿ, ಅಂದ್ರೆ ಈಗಿನ ಶ್ರೀರಂಗಂನಲ್ಲಿ ಅವರ ಕಾರ್ಯಕ್ಷೇತ್ರವಾಗಿತ್ತು. ತಮಿಳುನಾಡಿನ ಶ್ರೀರಂಗಂ ಅವರ ಕಾರ್ಯಕ್ಷೇತ್ರವಾಗಿತ್ತು. ಅಲ್ಲಿಯ ಅನಂತ ಪದ್ಮನಾಭನು ನೀವೆಲ್ಲ ಕೆಲವರಾದ್ರೂ ನೋಡಿರಬಹುದು ಖಂಡಿತ. ಅಲ್ಲಿ ಆ ಮೂಲಕ ಅವರ ಪರಂಪರೆ ಶ್ರೀ ಪರಂಪರೆ ಅಂತ ಹೆಸರು ಅದಕ್ಕೆ. ಆ ಮೂಲಕ ಕೃಷ್ಣನ ಪರಂಪರೆ ಅಂದ್ರೆ ಈ ವಿಜ್ಞಾನ ಮುಂದುವರಿಯುತ್ತದೆ. ಆಮೇಲೆ ಶಿವದೇವರ ಮೂಲಕ ಕೂಡ ಆ ಪರಂಪರೆ ಮುಂದುವರಿಸ್ತಾರೆ. ಆಮೇಲೆ ಕುಮಾರರು, ಸನಾತನ ಸನಂದನ ಸನತ್ ಕುಮಾರ ಅಂತ ಹೇಳುವ ಕುಮಾರರು, ಮಾನಸಪುತ್ರರ ಮೂಲಕ ಕೂಡ ಕೃಷ್ಣನ ಈ ಪರಂಪರೆ, ಈ ಜ್ಞಾನದ ಪರಂಪರೆಯನ್ನು ಮುಂದುವರಿಸ್ತಾನೆ ಕೃಷ್ಣ. ಈಗ ಕೃಷ್ಣ ಈ ಯುದ್ಧ ಭೂಮಿಯಲ್ಲಿ, ಅಂದ್ರೆ ಕಲಿಕಾಲದ ಆದಿಯಲ್ಲಿ, ದ್ವಾಪರ ಯುಗದ ಅಂತ್ಯದಲ್ಲಿ ಈ ಕುರುಕ್ಷೇತ್ರ ಯುದ್ಧ ಆದದ್ದು. ಆ ಸಮಯದಲ್ಲಿ ಕೃಷ್ಣ
ಯಾಕೆ ಅರ್ಜುನನನ್ನು ಈ ವಿದ್ಯೆ ಕಲಿಸ್ಲಿಕ್ಕೆ ಆರಿಸ್ತಾನೆ ಅಂತ, ಈ ವಿಜ್ಞಾನವನ್ನು ಅರ್ಜುನನಿಗೆ ಯಾಕೆ ಕೊಡ್ಬೇಕು ಅಂತ ಹೇಳಿ ಅರ್ಜುನನನ್ನು ಆರಿಸ್ತಾನೆ ಅಂತ ಒಂದು ಪ್ರಶ್ನೆ. ಬೇರೆ ಯಾರಿಗಾದ್ರೂ ಅವನಿಗೆ ಕೊಡ್ಬೋದಿತ್ತಲ್ಲ. ಅಲ್ಲಿ ಪಾಂಡವರೆಲ್ಲ ಧರ್ಮಿಷ್ಠರು, ಧರ್ಮರಾಯನು ಧರ್ಮಿಷ್ಠ, ಭೀಮನಿಗೂ ಕೊಡ್ಬೋದಿತ್ತು. ಭೀಮ ಮಧ್ವಾಚಾರ್ಯ, ಭೀಮನ ಅವತಾರವೇ ಮಧ್ವಾಚಾರ್ಯ, ಗೊತ್ತಿರುವಂತದ್ದು ನಮಗೆ. ಹಾಗಿರುವ ಯಾರಿಗಾದ್ರೂ ಅವರಿಗೆಲ್ಲ ಕೊಡ್ಬೋದಿತ್ತಲ್ಲ, ಯಾಕೆ ಕೃಷ್ಣ ಇದನ್ನು ಅರ್ಜುನನಿಗೆ ಕೊಟ್ಟ ಅಂತ ಹೇಳುವಂತ ಒಂದು ಪ್ರಶ್ನೆ. ಯಾಕೆ ಅಂತ ಹೇಳಿದ್ರೆ, ಅರ್ಜುನ ಕೃಷ್ಣನ ಅತ್ಯಂತ ಪ್ರೀತಿಯ ಸ್ನೇಹಿತ. ಅವರಿಬ್ರು ಸಮಾನ ವಯಸ್ಕರು ಕೂಡ. ಅಷ್ಟು ಮಾತ್ರ ಅಲ್ಲ, ಕೃಷ್ಣ ಮೊದಲೇ ಅಧ್ಯಾಯದಲ್ಲಿ ನಾವು ನೋಡಿದ್ದೇವೆ, ಅವನಿಗೆ ರಣರಂಗದಲ್ಲಿ ನಿಂತಾಗ ಏನ್ ಮಾಡ್ಬೇಕು ಅಂತಲೇ ಗೊತ್ತಾಗ್ಲಿಲ್ಲ. ಅಂದ್ರೆ ನನ್ನವರನ್ನು ಕೊಲ್ಬೇಕಲ್ಲ, ನಾನು ಈ ಪಾಪಕ್ಕೆ ಸಿಕ್ಕಿಕೊಳ್ತೇನಲ್ಲ, ಏನ್ ಮಾಡ್ಲಿ ಅಂತ ಕೈಕಾಲು ನಡುಗಿದಾಗ ಅವನು ಕೃಷ್ಣನಿಗೆ ಶರಣಾಗತನಾಗ್ತಾನೆ, ಕೃಷ್ಣನನ್ನು ಗುರುವಾಗಿ ಸ್ವೀಕಾರ ಮಾಡ್ತಾನೆ. ಹಂಗೆ ದೃಢ ನಿಶ್ಚಯವಾಗಿ ಹೇಳು, ನಾನು ಏನ್ ಮಾಡ್ಬೇಕು ಅಂತ ಹೇಳು ಅಂತ ಹೇಳುವ ರೀತಿಯಲ್ಲಿ ಕೃಷ್ಣನಿಗೆ ಅವನು ಶರಣಾಗತನಾಗ್ತಾನೆ. ಈಗ ನಮಗೂ ಒಳ್ಳೆ ಫ್ರೆಂಡ್ಸ್ ಇದ್ರೆ, ಕೆಲವರಿಗೆ ತುಂಬಾ ಆತ್ಮೀಯ ಗೆಳತಿಯರು ಇರ್ತಾರೆ. ನಾವೇನ್ ಮಾಡ್ತೇವೆ, ಕೆಲವು ಗುಟ್ಟುಗಳನ್ನು ಅವರೊಟ್ಟಿಗೆ ಮಾತ್ರ ಹಂಚ್ಕೊಳ್ತೇವೆ. ನಾವು ನಮ್ಮ ತಂದೆ ತಾಯಿಗಳೊಟ್ಟಿಗೂ ಹೇಳೋದಿಲ್ಲ. ಅಂತಹ ಗೆಳತಿಯರು ನಮಗೂ ಇರುತ್ತಾರೆ. ಹಾಗೆ ಕೆಲವು ಶಿಕ್ಷಕರು ಶಾಲೆಯಲ್ಲಿ ಒಳ್ಳೆ ವಿದ್ಯಾರ್ಥಿ, ಉತ್ತಮ ವಿಧೇಯ ವಿದ್ಯಾರ್ಥಿ ಇದ್ರೆ ಅವನಿಗೆ ತುಂಬಾ ಕೇರ್ ಕೊಟ್ಟು ಅವನನ್ನು ತುಂಬಾ ಆಧರಿಸಿ ಅವನಿಗೆ ಎಲ್ಲಾ ರೀತಿಯ ಜ್ಞಾನವನ್ನು ಕೊಡ್ತಾರೆ ಅಲ್ವಾ. ಈಗ 10, 20, 30 ಮಕ್ಳು ಇರ್ತಾರೆ ಒಂದು ಕ್ಲಾಸ್ ಅಲ್ಲಿ, ಆದ್ರೂ ಒಂದಿಬ್ರು ಅತಿ ಬುದ್ಧಿವಂತರು ಇರ್ತಾರೆ. ಅವರಿಗೆ ಟೀಚರ್ ಹೇಳಿದ್ದೆಲ್ಲ ಅರ್ಥ ಆಗ್ತದೆ, ಶಿಕ್ಷಕರು ಹೇಳಿದ್ದೆಲ್ಲ ಅರ್ಥ ಆಗ್ತದೆ. ಅಂತವರನ್ನು ಶಿಕ್ಷಕರು ಕೂಡ ಸ್ವಲ್ಪ ಹತ್ರವಾಗಿ ಇಟ್ಕೊಳ್ತಾರೆ. ಅಂದ್ರೆ ಅವರಿಗೆ ಆದಷ್ಟು ಜಾಸ್ತಿ ಹೇಳಿಕೊಡುದು, ಅಂದ್ರೆ ಅವನ ಮೂಲಕ ನನ್ನ ಜ್ಞಾನ ಮುಂದುವರಿಲಿ ಅಂತ ಹೇಳುವಂತ ಒಂದು ರೀತಿ ಇದೆ. ಅದೇ ರೀತಿ ಕೃಷ್ಣ ಅರ್ಜುನನನ್ನು ನಿಮಿತ್ತ ಮಾಡಿಕೊಂಡು ಈ ಜ್ಞಾನವನ್ನು ನಮ್ಮ ಪರಂಪರೆಗೆ, ನಮ್ಮ ಈ ಜೀವಿಗಳಿಗೆ ಇತ್ತೀಚೆಗೆ 5000 ವರ್ಷದ ಹಿಂದೆ ಪುನಃ ಈ ಭೂಮಿಗೆ ತಂದುಕೊಟ್ಟಿದ್ದಾನೆ. ಈಗ ಈ ಅಧ್ಯಾಯದ ಶುರುವಿನಲ್ಲಿ ಮೊದಲಿನ ಭಾಗದ, ಅಂದ್ರೆ ಅಧ್ಯಾಯ ಶುರುವಾಗುವಾಗ ಅರ್ಜುನನಿಗೆ ಯಾವುದೇ ಸಂಶಯ ಇಲ್ಲ, ಕೃಷ್ಣ ಮುಂದುವರಿಸ್ತಾ ಇರ್ತಾನೆ. ಇಷ್ಟೆಲ್ಲ ಹೇಳುವಾಗ ನನ್ನನ್ನು ಯಾಕೆ ಆರಿಸಿದ, ಏನು ಈ ಜ್ಞಾನ, ನಾನು ಇದನ್ನು ಸೂರ್ಯನಿಗೆ ಹೇಳಿದೆ, ಸೂರ್ಯನ ಕಾಲದಿಂದ ಆ ಮಿಲಿಯಾಂತರ ವರ್ಷಗಳ ಹಿಂದೆ ಸೂರ್ಯನಿಗೆ ಹೇಳಿದೆ ಅಂತ ಹೇಳುವಾಗ ಅರ್ಜುನನಿಗೊಂದು ಮನಸ್ಸಿನಲ್ಲಿ ಸಂಶಯ ಉದ್ಭವ ಆಗ್ತದೆ. ಅವನು ಕೇಳ್ತಾನೆ, ಈ ಅಧ್ಯಾಯದ 4ನೇ ಶ್ಲೋಕದಲ್ಲಿ, ಅರ್ಜುನ ಉವಾಚ ಅಪರಂ ಭವತೋ ಜನ್ಮ ಪರಂ ಜನ್ಮ ವಿವಸ್ವತಃ ಕಥಮೇತದ್ ವಿಜಾನೀಯಂ ತ್ವಮಾದೌ ಪ್ರೋಕ್ತವಾನಿತಿ ಅಂತ. ಅರ್ಜುನನು ಕೇಳ್ತಾನೆ, ಸೂರ್ಯ ದೇವನ ನಿನಗಿಂತ ಮೊದಲು ಹುಟ್ಟಿದವನು, ಆದಿಯಲ್ಲಿ ಅಂದ್ರೆ ಮೊದಲಿಗೆ ನೀನು ಅವನಿಗೆ ಈ ವಿಜ್ಞಾನವನ್ನು ಬೋಧಿಸಿದೆ ಅಂತ ಹೇಳಿ ನಾನು ಹೇಗೆ ತಿಳ್ಕೊಳ್ಳಿ, ನೀನ್ ಹೇಳುವುದನ್ನು ನಾನು ಹೇಗೆ ನಂಬುವುದು ಅಂತ ಕೃಷ್ಣಂತ್ರ ಅರ್ಜುನನಿಗೊಂದು ಪ್ರಶ್ನೆ ಬರ್ತದೆ. ಈ ಪ್ರಶ್ನೆ ಅರ್ಜುನನಿಗೆ ಬಂದಿರ್ಬೋದು, ಬರದೇ ಇರ್ಬೋದು. ಅಂದ್ರೆ ಅರ್ಜುನ ನಮಿಗೋಸ್ಕರ ಈ ಪ್ರಶ್ನೆಯನ್ನು ಕೇಳ್ತಾನೆ. ಈಗ ತುಂಬಾ ಜನರಿಗೆ ಅಂತ ಒಂದು ಸಂಶಯ ಇರ್ಬೋದು, ಕೃಷ್ಣ ನಿಜವಾಗಿಯೂ ದೇವರ, ಅವರು ನಾವು ಪುಸ್ತಕದಲ್ಲಿ ಓದ್ತೇವೆ ದೇವತಾ ಪುರುಷ ಅಂತ ಹೇಳಿ. ನಿಜವೇ? ಅಂದ್ರೆ ಕೃಷ್ಣ 5000 ವರ್ಷದ ಹಿಂದೆ ಮಥುರಾ ಬೃಂದಾವನದಲ್ಲಿ ಹುಟ್ಟಿದ್ದ, ಗೋಕುಲದಲ್ಲಿ ಮಥುರೆಯಲ್ಲಿ ಹುಟ್ಟಿದ್ದ. ಅಲ್ಲಿ ಹೋದವರಿಗೆ ನೋಡಿರ್ಬೋದು, ಅಲ್ಲಿ ಅವನು ಹುಟ್ಟಿದ ಜಾಗಗಳು ಇನ್ನೂ ಇದೆ, ಅವನು ನಡೆದಾಡಿದಂತಹ ಕುರುಹುಗಳು ಇನ್ನೂ ಇದೆ. ಹಾಗಿರುವಾಗ ಅವನು ದೇವರ, ಅವನು ಹೇಳೋದನ್ನು ನಾವು ನಂಬಬಹುದಾ ಅಂತ ಹೇಳುವಂತಹ ಒಂದು ಕೆಲವು ಪ್ರಶ್ನೆಗಳು ನಮ್ಮ ಮನಸ್ಸಲ್ಲಿ ಕೂಡ ಬರ್ತದೆ. ಅಂತವರಿಗಾಗಿ ಕೃಷ್ಣನ ಹತ್ರ ಅರ್ಜುನ ಈ ಪ್ರಶ್ನೆ ಹಾಕಿದ್ದು. ಆಗ ಕೃಷ್ಣ ಹೇಳ್ತಾನೆ, 5ನೇ ಶ್ಲೋಕ, ಶ್ರೀ ಭಗವಾನ್ ವಾಚ ಬಹೂನಿ ಮೇ ವ್ಯತೀತಾನಿ ಜನ್ಮಾನಿ ತವ ಅರ್ಜುನ ತಾನ್ಯಹಂ ವೇದ ಸರ್ವಾಣಿ ನತ್ವಂ ವೇದ ಪರಂತಪ. ಕೃಷ್ಣ ಇಲ್ಲಿ ಹೇಳ್ತಾನೆ, ಹೇ ಅರ್ಜುನ, ನಿನಗೆ ನಾನು ಮತ್ತು ನೀನು ಇಬ್ರು ತುಂಬಾ ಜನ್ಮಗಳನ್ನ ಎತ್ತಿದ್ದೇವೆ, ತುಂಬಾ ಜನ್ಮಗಳನ್ನು ಕಳೆದಿದ್ದೇವೆ ನಾವು. ಅಂದ್ರೆ ಜನನ ಮರಣಗಳ ಆಗಿದೆ. ನಿನಗೆ ಹಿಂದಿನ ಯಾವುದೇ ಜನ್ಮದ ನೆನಪಿಲ್ಲ, ಆದ್ರೆ
ನನಗೆ ನನ್ನ ಎಲ್ಲಾ ಜನ್ಮಗಳ ನೆನಪಿದೆ, ಅದರಲ್ಲಿ ನಾನು ಏನು ಮಾಡಿದ್ದೇನೆ ಯಾವ ಹೇಳುವಂಥದ್ದು ನನಗೆ ಪೂರ್ತಿ ನೆನಪಿದೆ, ನಿನಗೆ ಯಾವುದು ನೆನಪಿಲ್ಲ ಅಂತ ಹೇಳಿ ಕೃಷ್ಣ ಹೇಳ್ತಾನೆ. ಬ್ರಹ್ಮ ಸಂಹಿತೆ ಅಂತ ಹೇಳೋ ಒಂದು ಗ್ರಂಥ ಇದೆ, ಅಲ್ಲಿ ಬ್ರಹ್ಮ ಹೇಳ್ತಾನೆ, ಅದ್ವೈತ ಮಚ್ಯುತ ಮನಾದಿ ಮನಂತ ರೂಪಂ ಆದ್ಯಂ ಪುರಾಣ ಪುರುಷಂ ನವ ಯೌವನಂ ಚ ವೇದೇಶು ದುರ್ಲಭ ಮಧುರ್ಲಭ ಮಾತ್ಮ ಭಕ್ತೌ ಗೋವಿಂದಂ ಆದಿ ಪುರುಷಂ ತಮಹಂ ಭಜಾಮಿ ಅಂತ. ಬ್ರಹ್ಮನೇ ಕೃಷ್ಣನನ್ನು ಆದಿ ಪುರುಷ ಅಂತ ಹೇಳಿ ನಮಸ್ಕಾರ ಮಾಡ್ತಾನೆ. ಇದು ಬ್ರಹ್ಮ ಸಂಹಿತೆಯಲ್ಲಿ ಬರುವಂತಹದ್ದು. ಕೃಷ್ಣನಿಗೆ ನೆನಪುಂಟು, ಅವನ ಜನ್ಮಗಳೆಲ್ಲ ಕೃಷ್ಣನಿಗೆ ನೆನಪುಂಟು, ಆದ್ರೆ ನಮಗೆ ಯಾವುದು ನಮಗೆ ಬಿಡಿ ಅರ್ಜುನನಿಗೆ ನೆನಪಿಲ್ಲ. ಯಾಕೆ ಅಂತ ಹೇಳಿದ್ರೆ ಕೃಷ್ಣ ಎಷ್ಟು ಬಾರಿ ಜನ್ಮವೆತ್ತಿದ್ರು ಈ ಭೂಮಿಯಲ್ಲಿ, ಈ ಯುಗದಲ್ಲಿ, ಯುಗದಲ್ಲೂ ಅವನು ಜನ್ಮ ಎತ್ತುತ್ತಾನೆ. ಎಷ್ಟು ಬಾರಿ ಜನ್ಮ ಎತ್ತಿದ್ರು ಅವನಿಗೆ ಅವನ ಶರೀರ ಬದಲಾವಣೆ ಆಗುವುದಿಲ್ಲ. ಅವನ ಆ ದಿವ್ಯ ಶರೀರದಲ್ಲೇ ಜನ್ಮವೆತ್ತುತ್ತಾನೆ. ನಮಗೆ ಹಾಗಲ್ಲ, ಅವನ ಶರೀರ ದೈವಿಕವಾದದ್ದು, ಅಂದ್ರೆ ಸ್ಪಿರಿಚುವಲ್ ಬಾಡಿ ಅಂತ ಹೇಳ್ತಾರೆ ಅದಕ್ಕೆ. ಅದು ಕ್ಷಯ ಆಗುವುದಿಲ್ಲ. ನಮ್ಮದು ನಶ್ವರ ಶರೀರ. ನಾವು ಹುಟ್ಟುವಾಗ ಶಿಶುವಾಗಿರ್ತೇವೆ, ಆಮೇಲೆ ಬಾಲ್ಯಾವಸ್ಥೆಗೆ ಬರುತ್ತೇವೆ, ಆಮೇಲೆ ಕೌಮಾರಕ್ಕೆ ಬರುತ್ತೇವೆ, ಆಮೇಲೆ ಯೌವನದಿಂದ ಮುಪ್ಪಿಗೆ ಹೋಗುವಾಗ ದೇಹ ನಾಶ ಆಗ್ತದೆ. ಆಗ ನಮಗೆ ನಾವೇ ಏನೆಲ್ಲ ಈ ಜನ್ಮದಲ್ಲಿ ಮಾಡಿದ್ದೇವೆ ನಮ್ಗೆಲ್ಲ ನಮ್ಮ ದೇಹ ನಾಶ ಆದಾಗ ನಮ್ಮ ನೆನಪು ಕೂಡ ನಾಶ ಆಗ್ತದೆ, ನಮ್ಗೇನು ನೆನಪಿರೋದಿಲ್ಲ. ಆದ್ರೆ ಕೃಷ್ಣನ ಶರೀರ ಹಾಗಲ್ಲ, ಅವನ ಸ್ವರೂಪ ಚೇಂಜ್ ಆಗುವುದೇ ಇಲ್ಲ. ಯಾವ ಯುಗದಲ್ಲೂ ಯಾವ ಅವತಾರದಲ್ಲೂ ಬಂದ್ರು ಅವನ ಆ ದಿವ್ಯ ಸ್ವರೂಪದಲ್ಲಿ ಕೃಷ್ಣ ಅವತಾರ ಎತ್ತುತ್ತಾನೆ. ನಮ್ಮ ಹುಟ್ಟಿಗೂ ಕೃಷ್ಣನ ಹುಟ್ಟಿಗೂ ವ್ಯತ್ಯಾಸ ಉಂಟು. ನಮಗೆ ಆಯ್ಕೆಗಳಿಲ್ಲ, ಯಾವ ರೀತಿಯ ಹುಟ್ಟು ಬೇಕು ಅಂತ ಹೇಳುವ ನಮಗೆ ಆಯ್ಕೆಗಳಿಲ್ಲ. ನಾವು ಹಿಂದಿನ ಜನ್ಮದಲ್ಲಿ ಮಾಡಿದ ಪಾಪ ಪುಣ್ಯಗಳ ಕರ್ಮಗಳಿಗೆ ಅನುಸಾರವಾಗಿ ನಾವಿಲ್ಲಿ ಹುಟ್ಟುತ್ತೇವೆ. ನಮ್ಮನ್ನು ಮಾಯೆ ನಿಯಂತ್ರಿಸ್ತದೆ. ಅಂದ್ರೆ ನಮ್ಮ ಪುಣ್ಯಗಳು ಪಾಪಗಳು ಕೆಟ್ಟದ್ದನ್ನು ಅನುಭವಿಸ್ಲಿಕ್ಕೆ ಅಥವಾ ಒಳ್ಳೆಯದನ್ನು ಅನುಭವಿಸ್ಲಿಕ್ಕೆ ನಮಗೆ ಒಂದು ದೇಹ ಸಿಗ್ತದೆ. ಕೃಷ್ಣ ಹಾಗೆಲ್ಲ, ಕೃಷ್ಣ ಮಾಯೆಯನ್ನೇ ನಿಯಂತ್ರಿಸ್ತಾನೆ. ಮಾಯೆ ಅವನ ಒಳಗಿದೆ, ನಾವು ಮಾಯೆಯ ಕೈಯೊಳಗಿದ್ದೇವೆ. ಕೃಷ್ಣನ ಕೈಯೊಳಗೆ ಮಾಯೆಯುಂಟು. ಅಂದ್ರೆ ಕೃಷ್ಣನಿಗೆ ಯಾವ ಜನ್ಮ ಬೇಕು ಅಂತ ಆರಿಸುವ ಆಯ್ಕೆ ಮಾಡುವಂತ ಹಕ್ಕುಂಟು, ನಮಗಿಲ್ಲ. ಆದ್ರಿಂದ ಕೃಷ್ಣನ ಜನನವನ್ನು, ಕೃಷ್ಣನ ಬರ್ತನ್ನು ಕೃಷ್ಣ ಹುಟ್ಟಿದ ಅಂತ ಹೇಳೋದಿಲ್ಲ. ಯಾವಾಗಲೂ ದೇವರು ಹುಟ್ಟಿದ್ರು ಅಂತ ನಾವು ಹೇಳೋದಿಲ್ಲ. ನಾವೇನ್ ಹೇಳ್ತೇವೆ, ಕೃಷ್ಣ ದೇವರ ಅವತಾರ ಅಂತ ಹೇಳೋದು. ಅದಕ್ಕೆ ದೇವರ ಅವತಾರ ಅಂತ ಪ್ರಭುಪಾದರು ಬರೀತಾರೆ ಪುಸ್ತಕದಲ್ಲಿ. ಕೃಷ್ಣ ಅಪಿಯರ್ಸ್, ದೇವರು ಕಾಣಿಸಿಕೊಳ್ಳುವುದು. ಅವನಿಗೆ ಖುಷಿ ಬಂದಾಗ ದೇವರು ಕಾಣಿಸ್ಕೊಳ್ತಾನೆ. ನಮಗೆ ಹಾಗಲ್ಲ, ನಾವು ಖುಷಿ ಬಂದಾಗ ಕಾಣಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ದೇವರು ಅಪಿಯರ್ಸ್, ಕೃಷ್ಣ ಅಪಿಯರ್ಸ್ ಅಂಡ್ ಡಿಸಪಿಯರ್ಸ್. ಕೃಷ್ಣ ಕಾಣಿಸ್ಕೊಳ್ತಾನೆ ಮತ್ತು ಅದೃಶ್ಯನಾಗ್ತಾನೆ ಯಾವಾಗ ಅವನಿಗೆ ಬೇಕಾದಾಗ, ಅವನಿಗೆ ಮನಸ್ಸಿಗೆ ಬಂದಾಗ. ಹಾಗೆ ಅವನು ಯಾರನ್ನು ಬೇಕಿದ್ರು ತಂದೆಯನ್ನಾಗಿ ಕೂಡ ಆರಿಸಿಕೊಳ್ತಾನೆ. 5,000 ವರ್ಷಗಳ ಹಿಂದೆ ಕೃಷ್ಣ ಮಥುರಾ ವೃಂದಾವನದಲ್ಲಿ ಹುಟ್ಟಿದಾಗ ವಸುದೇವರನ್ನು ತಂದೆ ತಾಯಿಯರನ್ನಾಗಿ ಆರಿಸಿ ಹುಟ್ಟುತ್ತಾನೆ, ಈ ಭೂಮಿಯ ಮೇಲೆ ಹುಟ್ಟುತ್ತಾನೆ, ಅವತಾರ ಮಾಡ್ತಾನೆ. ಈಗ ಕೃಷ್ಣ ಇಷ್ಟೆಲ್ಲ ಅವನ ಬಗ್ಗೆ ಹೇಳ್ತಾ ಇದ್ದಾನಲ್ಲ, ಯಾಕೆ ಹೇಳ್ತಾನೆ, ಈ ಜ್ಞಾನವನ್ನು ಯಾಕೆ ಕೊಡ್ತಾನೆ ಅಂತ ಹೇಳೋ ಒಂದು ಕ್ವಶನ್ ಬರ್ತದೆ, ಒಂದು ಸಂಶಯ ನಮ್ಗೆ ಕಾಣ್ತದೆ. ಕೃಷ್ಣನಿಗೆ ಅರ್ಜುನನಿಗೆ ಈ ಜ್ಞಾನವನ್ನು ಕೊಡುವ ಅಗತ್ಯ ಇಲ್ಲ. ಯಾಕಂತ ಹೇಳಿದ್ರೆ ಕೃಷ್ಣನ ನಿತ್ಯ ಸಂಗಾತಿ ಅರ್ಜುನ. ನಾನು ತುಂಬಾ ಸಲ ಹೇಳಿದ್ದೇನೆ, ಅವನಿಗೆ ಒಂದ್ಸಲ ಹೇಳುವಾಗ್ಲೇ ಇದು ಅರ್ಥ ಆಗಿರ್ತದೆ. ಆದ್ರೆ ನಮ್ಮ ಈ ಅಲ್ಪ ಬುದ್ಧಿಗೆ ಇದ್ಯಾವುದು ಅಷ್ಟು ಬೇಗ ಹೊಳೆಯುವುದಿಲ್ಲ. ಎಷ್ಟು ಸಲ ಹೇಳಿದ್ರು ನಮಗೆ ಅರ್ಥ, ಅದು ಒಳ್ಳೇದಂತೂ ಪಕ್ಕ ಮನಸ್ಸಿಗೆ ಹೊಕ್ಕುವುದೇ ಇಲ್ಲ. ನಾವು ಅಷ್ಟು ಮಂದಮತಿಗಳು, ಈ ಕಲಿಯುಗದ ಜನರು ಅಷ್ಟು ಮಂದಮತಿಗಳು. ಆದ್ರಿಂದ ನಮಗೆ ಅರ್ಥ ಆಗ್ಲಿ ಅಂತ ಹೇಳಿ ಪುನಃ ಈ ಜ್ಞಾನದ ಬಗ್ಗೆ ಕೃಷ್ಣ ವಿಸ್ತಾರವಾಗಿ ಹೇಳ್ತಾನೆ. ಕೃಷ್ಣ ತುಂಬಾ ಸಲ ಪಾಂಡವರನ್ನು ರಕ್ಷಿಸಿದ್ದಾನೆ. ಆದ್ರಿಂದ ಅರ್ಜುನನಿಗೆ ಗೊತ್ತುಂಟು, ಕೃಷ್ಣನ ಮೊರೆ ಹೋದ್ರೆ ಸರಿಯಾದ ದಾರಿಯಲ್ಲಿ ಅವನು ನಮ್ಮನ್ನು ಕರ್ಕೊಂಡು ಹೋಗ್ತಾನೆ ಅಂತ ಹೇಳುವ ವಿಷಯ ಕೃಷ್ಣನಿಗೆ ಗೊತ್ತುಂಟು. ನಿಮ್ಗೆ ಗೊತ್ತಿರುವುದು, ನಾವೆಲ್ಲ ಮಕ್ಕಳು ನಮ್ಮ ಹತ್ರ ಸಣ್ಣದಿರುವಾಗ ಕತೆ ಹೇಳಿ ಅಮ್ಮ ಅಂತ ಹೇಳುವಾಗ ನಾವ್ ಏನ್ ಹೇಳ್ತಿದ್ದೆವು, ರಾಮಾಯಣದ ಕತೆ,
ಮಹಾಭಾರತದ ಕಥೆ ಎಲ್ಲ ಹೇಳುವಾಗ ಒಂದು ಕಥೆ ಹೇಳ್ತೇವೆ. ದೂರ್ವಾಸ ಮುನಿಗಳು ದ್ರೌಪದಿ ಮತ್ತು ಪಾಂಡವರು ವನವಾಸದಲ್ಲಿರುವಾಗ ದೂರ್ವಾಸ ಮುನಿಗಳು ಬರ್ತಾರೆ. ಬಂದು ನಮಗೆ ಈಗಲೇ ಭೋಜನ ಹಾಕ್ಬೇಕು. ದೂರ್ವಾಸ ಮುನಿಗಳು ಮತ್ತು ಅವರು ಎಷ್ಟೋ ಮಂದಿ ಶಿಷ್ಯಂದಿರು ಕರ್ಕೊಂಡು ನಾವು ಸ್ನಾನ ಮಾಡಿ ನಮ್ಮ ಜಪತಪಗಳನ್ನೆಲ್ಲ ಮಾಡಿ ಮುಗಿಸಿ ಬರ್ತೇವೆ. ಅಷ್ಟೊತ್ತಿಗೆ ನಿನ್ನ ಅಡಿಗೆ ಆಗಿರ್ಬೇಕು, ನಮಗೆ ಭೋಜನ ಹಾಕ್ಬೇಕು ಅಂತ ಹೇಳಿ ಹೋಗಿರ್ತಾರೆ. ಆಗ ದ್ರೌಪದಿ ಮತ್ತು ಪಾಂಡವರ ಊಟ ಎಲ್ಲ ಆಗಿರ್ತದೆ, ಭೋಜನ ಎಲ್ಲ ಆಗಿರ್ತವೆ, ಪ್ರಸಾದ ಸೇವನೆ ಮಾಡಿ ಆಗಿರ್ತದೆ. ಆಗ ದ್ರೌಪದಿ ಕೈ ಮುಗಿದು ಕೇಳ್ಕೊಳ್ತಾಳೆ. ಅವಳಿಗೆ ಅವರಾಗ ಭಿಕ್ಷೆ ಬೇಡಿ ತಿನ್ನುವಂತಹ ಕಾಲ, ಅಂದ್ರೆ ಅವ್ರು ವನವಾಸದಲ್ಲಿ ಇರ್ತಾರೆ, ಅವರಿಗೆ ರಾಜ್ಯ ಇರೋದಿಲ್ಲ, ರಾಜರಾದ್ರೂ ಕೂಡ ಅವರಿಗೆ ರಾಜ್ಯ ಇರೋದಿಲ್ಲ. ದ್ರೌಪದಿ ಕಣ್ಣು ಮುಗಿದು ಕೃಷ್ಣನಿಗೆ ಪ್ರಾರ್ಥನೆ ಮಾಡಿಕೊಳ್ತಾಳೆ, ಕೃಷ್ಣ ನನ್ನನ್ನು ರಕ್ಷಿಸು ಅಂತ. ಆಗ ಒಂದು ಅನ್ನ ಬಾಕಿರುವಂತಹದ್ದನ್ನು ಕೃಷ್ಣ ತಿಂದು ದುರ್ವಾಸರ ಹೊಟ್ಟೆ ತುಂಬುವ ಹಾಗೆ ಮಾಡಿ ದ್ರೌಪದಿಯನ್ನು ಮತ್ತು ಪಾಂಡವರನ್ನು ರಕ್ಷಣೆ ಮಾಡಿದ್ದ. ನಿಮ್ಗೆ ಈ ಕಥೆ ಎಲ್ಲ ಗೊತ್ತಿರ್ಬೋದು. ಆದ್ರಿಂದ ಅರ್ಜುನನಿಗೆ ಗೊತ್ತುಂಟು ಕೃಷ್ಣ ಯಾವಾಗ್ಲೂ ರಕ್ಷಣೆ ಮಾಡ್ತಾನೆ ಅಂತ ಹೇಳಿ. ಕೃಷ್ಣ ದೇವೋತ್ತಮ ಪರಮ ಪುರುಷ, ಆದಿಪುರುಷ ಅಂತ ಹೇಳುವಂಥದ್ದು ಅರ್ಜುನನಿಗೆ ಗೊತ್ತುಂಟು, ನಮಗೆ ಗೊತ್ತಿಲ್ಲ. ನಮಗೆ ತಿಳಿಸ್ಲಿಕ್ಕೆ ಇದನ್ನು ಪುನಃ 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 ಹೇಳ್ತಾ ಇದ್ದಾನೆ. ಈಗ ಪುನಃ ಇನ್ನೊಂದು ಪ್ರಶ್ನೆ ಬರ್ತದೆ, ಕೃಷ್ಣ ಯಾವಾಗ ಅವತರಿಸ್ತಾನೆ, ಯಾವಾಗ ಅದೃಶ್ಯನ ಆಗ್ತಾ, ಅಂದ್ರೆ ಯಾವಾಗ ಈ ಭೂಮಿಯಲ್ಲಿ ಅವತಾರ ಮಾಡ್ತಾನೆ ಅಂತ. ನಿಮ್ಗೆಲ್ಲರಿಗೂ ಗೊತ್ತಿರುವುದು ಈ ಪ್ರಸಿದ್ಧವಾದಂತಹ ಒಂದು ಗೀತೆಯ ಶ್ಲೋಕ, 4ನೇ ಅಧ್ಯಾಯದ 7ನೇ ಶ್ಲೋಕ. ಕೃಷ್ಣ ಯಾವಾಗ, ಯಾರತ್ರ ನೀವು ಭಗವದ್ಗೀತೆಯ ಒಂದು ಶ್ಲೋಕ ಹೇಳಿ ಅಂತ ಹೇಳಿದ್ರು ಖಂಡಿತ ಈ ಶ್ಲೋಕವನ್ನು ಹೇಳ್ತಾರೆ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಾಂ ಅಧರ್ಮಸ್ಯ ತದಾತ್ಮಾನಾಂ ಸೃಜಾಮ್ಯಹಂ. ಅರ್ಜುನನೇ, ಯಾವಾಗ ಎಲ್ಲೆಲ್ಲಿ ಧರ್ಮದ ಅವನತಿ ಆಗುತ್ತದೋ, ಎಲ್ಲೆಲ್ಲಿ ಧರ್ಮ ಕಳೆಗುಂದುತ್ತದೋ ಮತ್ತು ಅಧರ್ಮವು ಹೆಚ್ಚುತ್ತದೋ ನಾನು ಸ್ವಯಂ ಅವತಾರ ಮಾಡುತ್ತೇನೆ. ಆಗ ನಾನು ಸ್ವಯಂ ಅವನ ಇಷ್ಟ ಪ್ರಕಾರ ಅವನು ಅವತಾರ ಮಾಡುತ್ತಾನೆ ಅಂತ. ಹಾಗೆ 8ನೇ ಶ್ಲೋಕ, ಇದು ಕೂಡ ಅತ್ಯಂತ ಪ್ರಸಿದ್ಧವಾದಂತ ಶ್ಲೋಕ. ನೀವು ಖಂಡಿತ ನೀವು ಯಾವಾಗ್ಲೂ ಕೇಳಿರ್ತೀರಿ ಶ್ಲೋಕ ಇದನ್ನು. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ದುಷ್ಟತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಅಂತ. ಸಜ್ಜನರನ್ನು ರಕ್ಷಿಸುವುದಕ್ಕಾಗಿ, ದುಷ್ಟರನ್ನು ನಾಶ ಮಾಡುವುದಕ್ಕಾಗಿ ಮತ್ತು ಧರ್ಮದ ತತ್ವಗಳನ್ನು ಮತ್ತೆ ಸ್ಥಾಪಿಸುವುದಕ್ಕಾಗಿ ನಾನು ಪ್ರತಿ ಯುಗ ಯುಗದಲ್ಲೂ ಅವತರಿಸುತ್ತೇನೆ ಅಂತ ಕೃಷ್ಣ ಹೇಳ್ತಾನೆ. ಯುಗ ಯುಗದಲ್ಲೂ ಅವತಾರ ಮಾಡ್ತಾನೆ ಕೃಷ್ಣ. ಯಾವಾಗೆಲ್ಲ ಧರ್ಮದ ಅವನತಿಯಾದಾಗ, ಅಧರ್ಮದ ದಾರಿಯಲ್ಲಿ ಸಾಗಿದಾಗ, ಹಾಗೆ ದುಷ್ಟರ ಶಿಕ್ಷೆಗೋಸ್ಕರ, ದುಷ್ಟರ ಆಡಳಿತ ಜಾಸ್ತಿ ಆದಾಗ, ಅಂದ್ರೆ ಅವರ ಆಡಳಿತದಲ್ಲಿ ಧರ್ಮಿಷ್ಠ ಜನರು ಕಷ್ಟಕ್ಕೊಳಗ ಆದಾಗ, ಹಾಗೆ ಸಜ್ಜನರನ್ನು ಹೊರೆಯಲಿಕ್ಕಾಗಿ, ಅಂದ್ರೆ ಭಕ್ತರಿಗೆ ವಿಶೇಷ ದರ್ಶನ ಕೊಡ್ಲಿಕ್ಕೆ ಕೃಷ್ಣ ಯುಗ ಯುಗದಲ್ಲಿ ಅವತಾರ ಮಾಡ್ತಾನೆ ಅಂತ. ದುಷ್ಟರ ಸಂಹಾರಕ್ಕಾಗಿ ಕೃಷ್ಣನೇ ಬರ್ಬೇಕು ಅಂತಿಲ್ಲ. ಅವನು ಯಾರನ್ನಾದ್ರೂ ಕಳಿಸಿದ್ರು ಸಾಕು, ದುಷ್ಟರ ಸಂಹಾರ ಆಗ್ತದೆ. ಆದ್ರೆ ಇಲ್ಲಿ ಅವನ ಮುಖ್ಯ ಉದ್ದೇಶ ಧರ್ಮದ ರಕ್ಷಣೆ, ಒಟ್ಟೊಟ್ಟಿಗೆ ಭಕ್ತರ ರಕ್ಷಣೆ. ಅಂದ್ರೆ ಭಕ್ತರಿಗೆ ಅವನನ್ನು ತೋರಿಸುವಂತದ್ದು ಅವನಿಗೆ ಮುಖ್ಯ. ಅದು ಅವನಿಗೆ ಅತ್ಯಂತ ಪ್ರಿಯ ಕಾರ್ಯ ಕೂಡ. ಭಕ್ತರನ್ನು ಅಂದ್ರೆ ಆ ಮೂಲಕ ಅವನು ನಮಗೂ ಹೇಳ್ತಾನೆ, ಅಂದ್ರೆ ನನಗೆ ಶರಣಾಗತರಾದಾಗ ನನ್ನನ್ನು ನೀವು ಬೇರೆ ಗತಿ ಅನ್ಯತಾ ಗತಿರ್ನಾಸ್ತಿ, ಅಂದ್ರೆ ನನಗೆ ಬೇರೆ ಯಾರು ಗತಿ ಇಲ್ಲ ಅಂತ ಹೇಳಿ ನೀವು ನನ್ನನ್ನು ನಂಬಿದಾಗ ನಾನು ನಿಮ್ಮ ರಕ್ಷಣೆಗೆ ಬರ್ತೇನೆ ಅಂತ ಹೇಳಿ ತೋರಿಸಿಕೊಡ್ಲಿಕ್ಕೋಸ್ಕರ ಅವನು ಪ್ರತಿ ಯುಗ ಯುಗದಲ್ಲಿ, ಅಂದ್ರೆ ಕೃಷ್ಣ ಅವತಾರ ಮಾಡ್ತಾನೆ. ಈಗ ಉದಾಹರಣೆ ಅಂದ್ರೆ ನರಸಿಂಹ ಅವತಾರದ್ದು. ಹಿರಣ್ಯಕಶಿಪಿನ ವಧೆಗೋಸ್ಕರ ಕೃಷ್ಣ ಅಲ್ಲಿ ನರಸಿಂಹ ಅವತಾರ ಮಾಡಿದ್ದಲ್ಲ, ಪ್ರಹ್ಲಾದನ ಪ್ರಾರ್ಥನೆಯನ್ನು ಮನ್ನಿಸಿ ಅವನಲ್ಲಿ ಅವತಾರ ಮಾಡಿದ್ದು. ಪ್ರಹ್ಲಾದನ ಹತ್ರ ಕೇಳ್ತಾನೆ, ಎಲ್ಲಿದ್ದಾನೆ ನಿನ್ನ ದೇವರು, ಈ ಕಂಬದಲ್ಲಿದ್ದಾನ ಅಂತ. ಪ್ರಹ್ಲಾದ ಎಷ್ಟು ನಂಬಿಕೆಯಿಂದ ಹೇಳ್ತಾನೆ ಅಲ್ವಾ, ಈ ಕಂಬದಲ್ಲಿ ಕೂಡ ದೇವರಿದ್ದಾನೆ, ಹೌದು ನನ್ನ ದೇವರು ಕಂಬದಲ್ಲಿದ್ದಾನೆ ಅಂತ. ಅದಕ್ಕೋಸ್ಕರ
ಅದನ್ನು ತೋರಿಸ್ಲಿಕ್ಕೆ, ಅದನ್ನು ಸತ್ಯ ಮಾಡ್ಲಿಕ್ಕೆ ಕೃಷ್ಣ ಕಂಬದಿಂದ ನರಸಿಂಹ ಅವತಾರದಲ್ಲಿ ಬರ್ತಾನೆ. ಇದರಿಂದ ನಮ್ಗೇನ್ ತಿಳಿತದೆ ಅಂತ ಹೇಳಿದ್ರೆ, ನಾವು ಅನನ್ಯ ಮನಸ್ಸಿನಿಂದ ಯಾವುದೇ ಅಂದ್ರೆ ಬೇರೆ ಯಾವುದೇ ಚಿಂತೆ ಇಲ್ಲದೆ ಕೃಷ್ಣನಿಗೆ ಶರಣಾಗತರಾದ್ರೆ ನಮ್ಮನ್ನು ಉದ್ಧಾರ ಮಾಡಲು, ಅಂದ್ರೆ ನಮ್ಮ ಕಷ್ಟಗಳನ್ನು ಕೇಳಲು ಕೃಷ್ಣ ಅವತಾರ ಮಾಡ್ತಾನೆ ಅಂತ ಹೇಳೋದು ಈ ಶ್ಲೋಕದ ಅರ್ಥ. ಈಗ ನಮ್ಗೆ ಇನ್ನೊಂದು ಪ್ರಶ್ನೆ ಉದ್ಭವ ಆಗ್ತದೆ ಮನಸ್ಸಿನಲ್ಲಿ. ಕೃಷ್ಣನನ್ನು ತಿಳಿಯುವುದರಿಂದ ಏನು ಪ್ರಯೋಜನ ಅಲ್ವಾ? ಈಗ ಕೃಷ್ಣನ ಜನನಗಳು, ಅವನ ಕಾರ್ಯಗಳು, ಅವನ ಧರ್ಮವನ್ನು ಹೇಗೆ ಎತ್ತಾನೆ, ಧರ್ಮದ ಉದ್ಧಾರ ಹೇಗೆ ಮಾಡ್ತಾನೆ, ದುಷ್ಟರ ಶಿಕ್ಷೆ ಹೇಗೆ, ದುಷ್ಟರಿಗೆ ಹೇಗೆ ಶಿಕ್ಷೆ ಕೊಡ್ತಾನೆ, ಶಿಷ್ಟರ ರಕ್ಷಣೆ ಹೇಗೆ ಮಾಡ್ತಾನೆ, ಇದನ್ನೆಲ್ಲ ನಾವು ಯಾಕೆ ಕಲಿಬೇಕು? ಅಂದ್ರೆ ನಮ್ಗೆ ಇದರಿಂದ ಏನು ಪ್ರಯೋಜನ, ಇದನ್ನ ನಾವು ಅರ್ಥ ಮಾಡಿಕೊಂಡ್ರೆ ಏನು ಪ್ರಯೋಜನ ಅಂತ ಹೇಳೋ ಒಂದು ಸಂಶಯ ನಮ್ಮ ಮನಸ್ಸಿನಲ್ಲಿ ಹುಟ್ಟುತ್ತದೆ. 4ನೇ ಅಧ್ಯಾಯದ 9ನೇ ಶ್ಲೋಕದಲ್ಲಿ ಇದು ಬರ್ತದೆ. ಜನ್ಮ ಕರ್ಮ ಚ ಮೇ ದಿವ್ಯಂ ಯೋ ವೇತ್ತಿ ತತ್ವತಃ ತ್ಯಕ್ತ್ವಾ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸೋರ್ಜುನ ಅಂತ ಕೃಷ್ಣ ಹೇಳ್ತಾನೆ. ನನ್ನ ಹುಟ್ಟು, ನನ್ನ ಬಗೆಗಿನ ಅರಿವು, ನಾನು ಯಾರು ಅಂದ್ರೆ ಕೃಷ್ಣ ಯಾರು, ಕೃಷ್ಣನ ಉದ್ದೇಶಗಳೇನು, ಕೃಷ್ಣನ ಅವತಾರಗಳ ಬಗ್ಗೆ ಅರಿವು, ಅವನ ಕಾರ್ಯ ಚಟುವಟಿಕೆಗಳ ಬಗೆಗಿನ ಅರಿವು, ಅವನಿಗೆ ಶರಣಾಗತರಾಗುವ ಬಗ್ಗೆ ಇರುವಂತಹ ನಮಗೆ ಒಲವು, ಇದನ್ನೆಲ್ಲ ಅರ್ಥ ಮಾಡೋದ್ರಿಂದ ಒಬ್ಬ ಮನುಷ್ಯ ಎಲ್ಲಾ ಬಂಧನಗಳಿಂದ ಮುಕ್ತನಾಗ್ತಾನೆ ಅಂತ ಕೃಷ್ಣ ಹೇಳ್ತಾನೆ. ಅಂದ್ರೆ ನಮ್ಗೆ ಕೃಷ್ಣನ ಬಗ್ಗೆ ಅರಿದ್ರೆ ನಾವು ಯಾವ ಬಂಧನಕ್ಕೂ ಸಿಲುಕುವುದಿಲ್ಲ ಅಂತ. ಜನ ಮುಖ್ಯವಾಗಿ 3 ಬಂಧನಗಳಿಂದ ಕಟ್ಟಿ ಹಾಕಲ್ಪಡ್ತಾರೆ. ಒಂದು ಬಾಂಧವ್ಯ. ನಾವು ನೋಡಿದ್ದೇವೆ ಮೊದಲಿನ ಅಧ್ಯಾಯದಲ್ಲಿ ಅರ್ಜುನನಿಗೆ ಬಾಂಧವ್ಯ ಇತ್ತು, ಅಂದ್ರೆ ಆ ಬಾಂಧವ್ಯದಿಂದಾಗಿ ಅವನು ಯುದ್ಧ ಮಾಡುವುದಿಲ್ಲ ಅಂತ ಹೇಳಿದ್ದು. ಎಲ್ಲರೂ ಕೌರವರು ಕೂಡ ನನ್ನವರೇ ಅಂತ ಹೇಳುವ ಆ ಬಾಂಧವ್ಯ, ಒಂದು ಬಾಂಧವ್ಯ. ಇನ್ನೊಂದು ಕೋಪ, ಅದನ್ನು ನಮಗೆ ಕಮ್ಮಿ ಮಾಡ್ಲಿಕ್ಕೆ ಆಗುದಿಲ್ಲ, ಕೋಪವನ್ನು ನಮಗೆ ಕಂಟ್ರೋಲ್ ಮಾಡ್ಲಿಕ್ಕೆ ಆಗುದಿಲ್ಲ. ಇನ್ನೊಂದು ಹೆದರಿಕೆ, ನಮ್ಗೆ ಹೆದರಿಕೆ ಇರ್ತದೆ, ಏನು ಮುಂದೆ ನಮ್ಮ ಲೈಫ್ ಏನು, ಏನಾಗ್ತದೆ ನನ್ನ ಫ್ಯೂಚರ್ ಅಲ್ಲಿ, ನಾನು ಈ ರೀತಿ ತೊಂದರೆಯಲ್ಲಿ ಬಿದ್ದಿದ್ದೇನೆ, ಅದರ ಪರಿಣಾಮ ಏನಾಗ್ಬೋದು ಅಂತ ಹೇಳೋ ಒಂದು ಹೆದರಿಕೆ ಇರ್ತದೆ. ಇದು ನಮ್ಮ ಆಧ್ಯಾತ್ಮಿಕ ದಾರಿಯಲ್ಲಿ, ಅಂದ್ರೆ ನಾವು ಕೃಷ್ಣನನ್ನು ಅರಿಯುವ ದಾರಿಯಲ್ಲಿ ಅದು ನಮಗೊಂದು ತೊಡಕಾಗಿ ಪರಿಣಾಮಿಸ್ತಾ ಇರ್ತದೆ. ಆದ್ರೆ ಯಾವಾಗ ನಾವು ಇದನ್ನೆಲ್ಲವನ್ನು ಬಿಟ್ಟು ಕೃಷ್ಣನಿಗೆ ಪೂರ್ತಿ ಶರಣಾಗತರಾದಾಗ, ಕೃಷ್ಣ ಪರಮೋತ್ತಮ ದೇವ ಪುರುಷ ಅಂತ ಹೇಳಿ ಅವನಿಗೆ ಪೂರ್ತಿಯಾಗಿ ಅಂದ್ರೆ ಅರ್ಜುನ ಶರಣಾದ ರೀತಿಯಲ್ಲಿ ನಾವು ಶರಣಾದಾಗ ನಮಗೆ ಈ ಜನ್ಮ ಮೃತ್ಯು ಜರ ಮರಣ ಅಂತ ಹೇಳುವ ಒಂದು ಚಕ್ರ ಉಂಟಲ್ಲ, ಅದರಿಂದ ಬಿಡುಗಡೆ ಆಗ್ತದೆ. ಭಯ ರಾಗ ಕ್ರೋಧಗಳನ್ನು ತ್ಯಜಿಸಿ ಅನೇಕರು ಸಂಪೂರ್ಣವಾಗಿ ನನ್ನಲ್ಲಿಯೇ ಮನಸ್ಸುಳ್ಳವರಾಗಿ ನನ್ನಲ್ಲಿ ಆಶ್ರಯ ಪಡೆದಿದ್ದಾರೆ, ನನ್ನ ಜ್ಞಾನದಿಂದ ಪರಿಶುದ್ಧರಾಗಿದ್ದಾರೆ. ಕೃಷ್ಣ ಹೇಳ್ತಾನೆ, ಹಿಂದೆ ತುಂಬಾ ಜನರು, ಅಂದ್ರೆ ಬಲಿ ಚಕ್ರವರ್ತಿ, ಪ್ರಹ್ಲಾದ ಮಹಾರಾಜ, ಸೂರ್ಯದೇವರು, ಭೀಷ್ಮ, ಶುಕಮುನಿಗಳು, ಬ್ರಹ್ಮ ಜನಕರಾಜರು ಮೊದಲಾದಂತಹ ಮಹಾರಾಜರು, ಉತ್ತಮ ಶ್ರೇಷ್ಠ ವ್ಯಕ್ತಿಗಳು ನನ್ನನ್ನು ಅರಿತು, ಅಂದ್ರೆ ನಾನು ಯಾರು, ನನ್ನ ಕೆಲಸ ಕಾರ್ಯಗಳೇನು ಅಂತ ಅರಿತು ನನ್ನಲ್ಲಿ ಶರಣಾಗತರಾಗಿ ಅವರೆಲ್ಲ ನನ್ನಲ್ಲಿಗೆ ಬಂದಿದ್ದಾರೆ ಅಂತ ಹೇಳಿ ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ. ಮುಂದೆ ಕೃಷ್ಣ ಹೇಳ್ತಾನೆ, ವಿವಿಧ ರೀತಿಯ ಕರ್ಮಗಳನ್ನು, ಅಂದ್ರೆ ಕರ್ಮಗಳ ಬಗ್ಗೆ ಪುನಃ ಇನ್ನು ವಿಸ್ತಾರವಾಗಿ ಹೇಳ್ತಾನೆ. 3ನೇ ಅಧ್ಯಾಯದಲ್ಲೂ ಹೇಳಿದಾನೆ, ಕರ್ಮ ಫಲಗಳನ್ನು ತ್ಯಾಗ ಮಾಡಬೇಕು, ವಿಷ್ಣುವಿಗಾಗಿ ಕೆಲಸ ಮಾಡಬೇಕು, ವಿಷ್ಣುವಿಗೆ ಮಾಡಿದ ಕೆಲಸ ಅಂತ ಹೇಳಿ ಕೆಲಸ ಮಾಡಿದ್ರೆ ಅದರ ಬಂಧನದಲ್ಲಿ ನಾವು ಸಿಲುಕುವುದಿಲ್ಲ ಅಂತ ಹೇಳಿ ಕೃಷ್ಣ 3ನೇ ಅಧ್ಯಾಯದಲ್ಲಿ ಕೂಡ ಹೇಳಿದ್ದಾನೆ. ಇನ್ನು ಅದನ್ನು ಸ್ವಲ್ಪ ವಿಸ್ತಾರವಾಗಿ ಇಲ್ಲಿ ಹೇಳ್ತಾನೆ. ಅಂದ್ರೆ ಜನ ಯಾವ ರೀತಿಯ ಕೆಲಸಗಳನ್ನು ಮಾಡ್ತಾರೆ, ಜನ 2 ರೀತಿಯ ಕೆಲಸ ಮಾಡ್ತಾರೆ. ಒಂದು ಪಾಪ ಪುಣ್ಯಗಳು, ಇನ್ನೊಂದು ಪಾಪ ಚಟುವಟಿಕೆಗಳು, ಇನ್ನೊಂದು ಪುಣ್ಯ ಕಾರ್ಯಗಳು, ಪುಣ್ಯದ ಚಟುವಟಿಕೆಗಳು.
ಪುಣ್ಯದ ಚಟುವಟಿಕೆಗಳು ಮತ್ತು ಪಾಪದ ಚಟುವಟಿಕೆಗಳು ಎರಡೂ ಕೂಡ ನಮ್ಮನ್ನು ಬಂಧನಕ್ಕೆ ಸಿಲುಕಿಸ್ತದೆ. ಅಂದ್ರೆ ಅದರಿಂದ ಪುಣ್ಯ ಚಟುವಟಿಕೆಯಿಂದ ಒಳ್ಳೇದಾಗ್ತದೆ, ಕೆಟ್ಟ ಪಾಪದ ಚಟುವಟಿಕೆಯಿಂದ ನಮಗೆ ಕೆಟ್ಟ ಪರಿಣಾಮಗಳು ನಮ್ಮ ಮೇಲೆ ಬೀರ್ತದೆ. ಆದ್ರೆ ಇದನ್ನೆಲ್ಲ ಬಿಟ್ಟು ಇನ್ನೊಂದು ಕಾರ್ಯ ಉಂಟು ಅಂತ ಕೃಷ್ಣ ಹೇಳ್ತಾನೆ, ಅದು ಡಿವೋಷನಲ್ ಸರ್ವಿಸ್. ಅದಂದ್ರೆ ಡಿವೋಷನಲ್ ಸರ್ವಿಸ್ ಅಂದ್ರೆ ಕೃಷ್ಣನಿಗಾಗಿ ಮಾಡುವ ಕೆಲಸ. ಕೃಷ್ಣನಿಗಾಗಿ ಕೆಲಸ ಮಾಡಿದ್ರೆ ಯಾವುದೇ ಪಾಪ ಅಂಟುವುದಿಲ್ಲ. ಈ ಕೃಷ್ಣನಿಗೋಸ್ಕರ ಕೆಲಸ ಮಾಡಿದಾಗ ಅಂದ್ರೆ ಮೂರನೇ ಕೆಲಸ, ಪಾಪವೂ ಅಲ್ಲ ಪುಣ್ಯವೂ ಅಲ್ಲ, ಕೃಷ್ಣನನ್ನು ಮನಸ್ಸಿನಲ್ಲಿ ನೆನೆಸ್ಕೊಂಡು ಕೃಷ್ಣನಿಗೋಸ್ಕರ ಯಾವ ಕೆಲಸ ನಾನು ಮಾಡಿದ್ರು ಅದು ಕೃಷ್ಣನಿಗೋಸ್ಕರ ಮಾಡ್ತಾ ಇದ್ದೇನೆ, ಇದರಲ್ಲಿ ನನಗೆ ಯಾವ ಸಂಬಂಧವೂ ಇಲ್ಲ ಅಂತ ಹೇಳಿ ನಾವು ಕೆಲಸ ಮಾಡಿದ್ರೆ ನಾವು ಪುನಃ ಈ ಜನನ ಮರಣಗಳಂತಹ ಚಕ್ರದಿಂದ ಬಿಡುಗಡೆ ಹೊಂದಬಹುದು, ಕೃಷ್ಣನಿಗೆ ನಾವು ಸಾಗಬಹುದು ಅಂತ ಹೇಳ್ತಾನೆ. ಶ್ಲೋಕ 19ರಲ್ಲಿ ಕೃಷ್ಣ ಹೇಳ್ತಾನೆ, ಯಸ್ಯ ಸರ್ವೇ ಸಮಾರಂಭಃ ಕಾಮ ಸಂಕಲ್ಪ ವರ್ಜಿತಃ ಜ್ಞಾನಾಗ್ನಿ ದಗ್ಧ ಕರ್ಮಾಣಂ ತಮಾಕು ಪಂಡಿತಂ ಬುಧ. ಅಂತಂದ್ರೆ ಈಗ ಕರ್ಮ ಮಾಡುವುದು ಹೇಗೆ ಅಂತ ಗೊತ್ತಾಯ್ತು. ಅಂದ್ರೆ ಕೃಷ್ಣನಿಗೋಸ್ಕರ ಕರ್ಮ ಮಾಡಬೇಕು ನಾವು ಅಂತ ಹೇಳುವಂಥದ್ದು ನಮ್ಗೆ ಗೊತ್ತಾಯ್ತು. ಪ್ರತಿಯೊಂದು ಕರ್ಮವು ಇಂದ್ರಿಯ ತೃಪ್ತಿಯ ಬಯಕೆಯಿಂದ ಮುಕ್ತ. ಯಾವ ಕರ್ಮ ಇಂದ್ರಿಯ ತೃಪ್ತಿಯ ಬಯಕೆಯಿಂದ ಮುಕ್ತವಾಗಿರುತ್ತದೋ, ಅಂದ್ರೆ ಯಾವ ವ್ಯಕ್ತಿ ಮಾಡುವ ಕರ್ಮ ಇಂದ್ರಿಯ ತೃಪ್ತಿಯ ಬಯಕೆಯಿಂದ ಮುಕ್ತವಾಗಿರ್ತದೆ. ಇಂದ್ರಿಯ ತೃಪ್ತಿ ಅಂತ ಹೇಳಿದ್ರೆ ಕೆಲಸ ಮಾಡೋದ್ರಿಂದ ಬರುವಂತಹ ಸಂತೋಷ ನಾವು ಎಕ್ಸ್ಪೆಕ್ಟ್ ಮಾಡ್ತೇವಲ್ಲ, ಅದರಿಂದ ಮುಕ್ತವಾಗಿರ್ಬೇಕು. ಅಂತಹ ಆ ಜ್ಞಾನ ಇರ್ಬೇಕು ನಮ್ಮಲ್ಲಿ. ನಾನು ಕೃಷ್ಣನಿಗೋಸ್ಕರ ಕೆಲಸ ಮಾಡ್ತಿದ್ದೇನೆ, ಇದರಿಂದ ಬರುವ ಯಾವುದೇ ಪುಣ್ಯ ಪಾಪ ಪುಣ್ಯಗಳಿಗೆ ನಾನು ಜವಾಬ್ದಾರನಲ್ಲ, ಅದು ನನಗೆ ಅಗತ್ಯ ಇಲ್ಲ ಅಂತ ಹೇಳುವ ಒಂದು ಜ್ಞಾನ ಇರ್ತದಲ್ಲ, ಅದರ ಬಗ್ಗೆ ನಾನು ಚಿಂತನೆ ಮಾಡುವುದಿಲ್ಲ ಅಂತ ಹೇಳುವ ಜ್ಞಾನದಲ್ಲಿ ಯಾರು ಕೆಲಸ ಮಾಡ್ತಾನೋ ಅಂತವನು ಕೆಲಸ ಮಾಡಿದಾಗ ಹುಟ್ಟಿದಂತಹ ಏನು ಪ್ರತಿಫಲಗಳುಂಟು ಅದು ಅವನ ಆ ಜ್ಞಾನದಲ್ಲಿ ಸುಟ್ಟು ಹೋಗ್ತದೆ ಅಂತ. ಅವನಿಗೆ ಜ್ಞಾನ ಉಂಟಲ್ಲ, ನಾನು ಕೃಷ್ಣನಿಗೋಸ್ಕರ ಮಾಡ್ತಿದ್ದೇನೆ ಅಂತ ಹೇಳುವ ಒಂದು ಜ್ಞಾನ ಉಂಟಲ್ಲ, ಆ ಜ್ಞಾನ ಆ ಪ್ರತಿಫಲಗಳನ್ನೆಲ್ಲ ಸುಟ್ಟು ಹಾಕ್ತದೆ. ಅಂದ್ರೆ ಯಾವುದೇ ರೀತಿಯ ಪ್ರತಿಫಲಗಳು ಬರ್ಲಿ, ಅದರಲ್ಲಿ ಅವನು ಮಾಡುವ ಕೆಲಸದಲ್ಲಿ ಯಾವುದೇ ರೀತಿಯ ಪ್ರತಿಫಲಗಳು ಬಂದ್ರೂ ಕೂಡ ಅದು ಅವನಿಗೆ ತಾಗುದಿಲ್ಲ, ಅದು ಸುಟ್ಟು ಹೋಗ್ತದೆ. ಆಗ್ಲೇ ಕೂಡ್ಲೆ ಸುಟ್ಟು ಹೋಗ್ತದೆ. ಅಂದ್ರೆ ಅದು ಅವನಿಗೆ ತಾಗುದಿಲ್ಲ ಅಂದ್ರೆ ಏನರ್ಥ, ಅದರ ಬಂಧನದಲ್ಲಿ ಅವನು ಸಿಲುಕಿಕೊಳ್ಳುವುದಿಲ್ಲ. ಈಗ ಒಳ್ಳೆ ಕೆಲಸ ಮಾಡಿದ್ರೆ ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಅವನು ಪುನಃ ಹುಟ್ಟಬೇಕು, ಕೆಟ್ಟ ಕೆಲಸ ಮಾಡಿದ್ರೆ ಪುನಃ ಕೆಟ್ಟದ್ದನ್ನು ಅನುಭವಿಸ್ಲಿಕ್ಕೆ ಅವನು ಪುನಃ ಹುಟ್ಟಬೇಕಲ್ಲ. ಅಂತಹ ಯಾವುದೇ ಬಂಧನ ಅವನಿಗೆ ಸಿಗುದು ಯಾವಾಗ ಈ ಜ್ಞಾನದಲ್ಲಿ ಕೆಲಸ ಮಾಡಿದಾಗ, ಯಾವಾಗ ನಾನು ಕೃಷ್ಣನಿಗೋಸ್ಕರ ಕೆಲಸ ಮಾಡ್ತಾ ಇದ್ದೇನೆ, ಇದು ನನ್ನ ಈ ಕರ್ತವ್ಯ ಕೃಷ್ಣನಿಗೆ ಅರ್ಪಣೆ ಆಗಿದೆ, ನನ್ನ ಕೆಲಸ ಕೃಷ್ಣನಿಗೆ ಅರ್ಪಣೆ ಆಗಿದೆ, ನಾನು ಕೆಲಸ ಮಾಡುವುದೆಲ್ಲ ಕೃಷ್ಣನಿಗೋಸ್ಕರ ಅಂತ ಹೇಳುವ ಒಂದು ನಿರ್ವಿಕಾರ ಭಾವದಿಂದ, ಆ ಜ್ಞಾನದಿಂದ, ನಮ್ಗೆ ಆ ಜ್ಞಾನ ಇರ್ಬೇಕು. ಅಲ್ಲಿ ಇಂದ್ರಿಯ ತೃಪ್ತಿಯ ಯಾವುದೇ ಬಯಕೆ ಇರಬಾರದು. ಕೃಷ್ಣನಿಗೋಸ್ಕರ ಕೆಲಸ ಮಾಡ್ತೇನೆ ಅಂತ ಹೇಳುವ ಪೂರ್ಣ ಜ್ಞಾನ ನಮ್ಮಲ್ಲಿರುವಾಗ ಅಂತಹ ಮನುಷ್ಯ, ಅಂತ ಜನರು ಮಾಡಿದ ಕೆಲಸಗಳ ಪ್ರತಿಫಲಗಳು ಅದು ಆ ಜ್ಞಾನದಿಂದ ಸುಟ್ಟು ಹೋಗ್ತದೆ, ಭಸ್ಮ ಆಗ್ತದೆ ಅಂತ ಇಲ್ಲಿ ಕೃಷ್ಣ ಹೇಳ್ತಾನೆ. ಕೃಷ್ಣ 3ನೇ ಅಧ್ಯಾಯದಲ್ಲೂ ಯಜ್ಞಗಳ ಬಗ್ಗೆ ಹೇಳಿದ್ದಾನೆ. ಅಂದ್ರೆ ಯಜ್ಞ ಯಾವ ರೀತಿ ಯಜ್ಞ ಮಾಡಬೇಕು, ಅಂದ್ರೆ ಯಜ್ಞ ಮಾಡಿದ್ರೆ ಏನಾಗ್ತದೆ, ಯಜ್ಞಗಳನ್ನು ಮಾಡಬೇಕು, ಮಳೆ ಬೆಳೆಗಳನ್ನು ಅದರಿಂದ ಮಳೆ ಬೆಳೆಗಳಾಗ್ತದೆ, ಮಳೆ ಆಗ್ತದೆ, ಮಳೆಯಿಂದ ಉತ್ತಮ ಬೆಳೆ ಆಗ್ತದೆ, ಅದನ್ನು ಸೇವಿಸಿ ಜನರು ದೇವತೆಗಳಿಗೆ ಅರ್ಪಿಸಿ, ಅಂದ್ರೆ ದೇವತೆಗಳು ಯಜ್ಞದಲ್ಲಿ ಅದನ್ನು ಹವಿಸ್ಸಾಗಿ ಅರ್ಪಿಸಿ ಆ ಹವಿಸ್ಸಿನ ಶೇಷ ಭಾಗವನ್ನು ನಾವು ಸ್ವೀಕರಿಸಬೇಕು, ಆ ರೀತಿಯ ಯಜ್ಞಗಳನ್ನು ಮಾಡಬೇಕು ಅಂತ ಎಲ್ಲ ಕೃಷ್ಣ ಕರ್ಮ ಯೋಗದಲ್ಲಿ ಅಂದ್ರೆ 3ನೇ ಅಧ್ಯಾಯದಲ್ಲಿ ಕೂಡ ಹೇಳ್ತಾನೆ. ಅದರ ಮುಂದುವರಿದ ಭಾಗವನ್ನು ಕೂಡ ಪುನಃ ಇಲ್ಲಿ
ದಿವ್ಯ ಜ್ಞಾನದಲ್ಲಿ ಕೂಡ ಅದನ್ನ ವಿವರಿಸ್ತಾ ಇದ್ದಾನೆ ಕೃಷ್ಣ. ಇನ್ನೂ ಕೆಲವು ವೇದಗಳಲ್ಲಿ ಈ ರೀತಿಯ ಯಜ್ಞಗಳನ್ನು ಯಾವ್ದ್ರಲ್ಲಿ ಮಾಡ್ಬೇಕು, ಯಾವ್ದ್ರಲ್ಲಿ ಹೇಳಿದಂದ್ರೆ ನಾನು ಹೇಳಿದ್ದೇನೆ, ವೇದಗಳಲ್ಲಿ ಈ ರೀತಿಯ ಯಜ್ಞಗಳನ್ನು ಪ್ರಿಸ್ಕ್ರೈಬ್ಡ್ ಡ್ಯೂಟೀಸ್ ಅಂದ್ರೆ ಯಾವ ರೀತಿ ಯಾವ ಯಜ್ಞಗಳನ್ನೆಲ್ಲ ಮಾಡ್ಬೇಕು ಅಂತ ಹೇಳಿ ವೇದಗಳಲ್ಲಿ ಹೇಳಿದೆ ಅಂತ 3ನೇ ಅಧ್ಯಾಯದಲ್ಲಿ ನಾವು ನೋಡಿದ್ದೇವೆ. ಅದೇ ರೀತಿ ಇನ್ನೂ ಕೆಲವು ಯಜ್ಞಗಳ ಬಗ್ಗೆ ಕೃಷ್ಣ ಇಲ್ಲಿ ಹೇಳ್ತಾನೆ. ಕೆಲವರು ಬ್ರಹ್ಮನನ್ನು ಪೂಜಿಸ್ತಾರೆ, ಕೆಲವರು ದೇವತೆಗಳಿಗೆ ಯಜ್ಞವನ್ನು ಸಮರ್ಪಿಸ್ತಾರೆ, ಅವರಿಗೆ ಆಹುತಿಯನ್ನು ಕೊಡ್ತಾರೆ. ಕೆಲವು ಬ್ರಹ್ಮಚಾರಿಗಳು ಯಜ್ಞ ಅಂತ ಹೇಳಿದ್ರೆ ಅಲ್ಲಿ ತ್ಯಾಗ ಕೂಡ ಒಂದು ಯಜ್ಞವೇ. ಬ್ರಹ್ಮಚಾರಿಗಳು ಶ್ರವಣ ಪ್ರಕ್ರಿಯೆಯನ್ನು ಯಜ್ಞವನ್ನಾಗಿ ಮಾಡ್ತಾರೆ. ಅಂದ್ರೆ ಬ್ರಹ್ಮಚಾರಿಗಳು ಕೃಷ್ಣನ ಬಗ್ಗೆ ಮಾತ್ರ ಕೇಳ್ತಾರೆ, ಉಳಿದದನ್ನೆಲ್ಲ ಉಳಿದ ಬೇರೆ ಯಾವುದೇ ಕಥೆಗಳನ್ನು ಕೇಳಿ ಅವರು ಕೇಳುವುದೇ ಇಲ್ಲ, ತ್ಯಾಗ ಮಾಡಿಬಿಡ್ತಾರೆ. ಅಂತಹ ಒಂದು ಕೇಳುವ ವಿಷಯವನ್ನೇ ಅವರು ತ್ಯಾಗ ಮಾಡಿಬಿಡ್ತಾರೆ. ಅವರಿಗೆ ಬೇರೆ ಯಾವುದೇ ಕಥೆಗಳು ಅವರಿಗೆ ಸಂತೋಷ ಕೊಡುವುದಿಲ್ಲ. ಅಂತಹ ಒಂದು ಇಂದ್ರಿಯ ಸುಖದಿಂದ ಅವರು ಹೊರಗೆ ಇರ್ತಾರೆ. ಅಂತಹ ಒಂದು ಇಂದ್ರಿಯ ಸುಖವನ್ನು ಅವರು ತ್ಯಾಗ ಮಾಡಿರ್ತಾರೆ. ಅವರಿಗೆ ಕೃಷ್ಣನ ಬಗ್ಗೆ ಕೇಳುವುದು, ಅದನ್ನು ಮಾತ್ರ ಅವರು ಒಂದು ಯಜ್ಞವನ್ನಾಗಿ, ಯಜ್ಞ ಅಂತ ಹೇಳಿದ್ರೆ ಅದನ್ನೊಂದು ಯಜ್ಞವನ್ನ ಕೆಲವು ವೃತಗಳನ್ನು ಯಜ್ಞವನ್ನಾಗಿ ಮಾಡಿಕೊಂಡಿರ್ತಾರೆ, ಭಯಂಕರ ವೃತವನ್ನಾಗಿ ಅಂದ್ರೆ ನೋಡಿರ್ಬೋದು, ಏಕಾದಶಿ ಹೊತ್ತು ಕೆಲವರು ಬರೀ ತೀರ್ಥ ಮಾತ್ರ ಸೇವಿಸಿ ಯಾವುದೇ ಆಹಾರವನ್ನು ಸೇವಿಸದೆ ಇರ್ತಾರೆ. ಅದು ಕೂಡ ಒಂದು ಯಜ್ಞವೇ. ಆ ರೀತಿ ಕೆಲವು ಯಜ್ಞಗಳನ್ನು ಮಾಡ್ತಾ ಇರ್ತಾರೆ. ಮತ್ತೆ ಗೃಹಸ್ಥರಿಗೂ ಕೆಲವು ಯಜ್ಞಗಳ ಬಗ್ಗೆ ವೇದಗಳಲ್ಲಿ ಹೇಳಿದೆ. ಗೃಹಸ್ಥರು ಕೂಡ ಇಂದ್ರಿಯ ನಿಗ್ರಹಗಳನ್ನ ಮಾಡಬೇಕು, ಅಂದ್ರೆ ಅವರಿಗೆ ವ್ಯವಸ್ಥಿತ ರೀತಿಯಲ್ಲಿ ಜೀವನವನ್ನು ಮಾಡಬೇಕು. ಗೃಹಸ್ಥರಿಗೆ ಹೇಗೆ ಬೇಕಾದ್ರೂ ಹಾಗೆ ಬದುಕುವಂತಹ ಆಯ್ಕೆ ಇಲ್ಲ. ಯಾಕಂದ್ರೆ ಅವರು ಗೃಹಸ್ಥ ಜೀವನ, ಅವರು ಒಂದು ಮಕ್ಕಳಿಗೆ, ಹೆಂಡತಿಗೆ ಎಲ್ಲ ಅವರೊಂದು ಬುದ್ಧಿ ಹೇಳುವ ರೀತಿಯಲ್ಲಿ ಇರ್ಬೇಕು, ತಪ್ಪು ಮಾಡಿದ್ರೆ ತಿದ್ದುವಂತಹ ಒಂದು ರೀತಿಯಲ್ಲಿ ಇರ್ಬೇಕು. ಅವರು ಕೆಲವು ಕೆಲಸಗಳನ್ನು ಅವರು ತ್ಯಾಗ ಮಾಡ್ಬೇಕಾಗ್ತದೆ. ಕೆಲವು ವಿಷಯಗಳನ್ನು, ಕೆಲವು ಇಂದ್ರಿಯ ಸುಖಗಳನ್ನು ಅಂದ್ರೆ ತ್ಯಾಗ ಮಾಡ್ಬೇಕಾಗ್ತದೆ. ಅಂದ್ರೆ ಅವರು ನಿಯಂತ್ರಿತವಾಗಿ ಕಾಮ ಜೀವನವನ್ನು ನಡೆಸಿ ಇಂದ್ರಿಯ ಸುಖವನ್ನು ತ್ಯಾಗ ಮಾಡಿ ಜೀವನ ಮಾಡ್ಬೇಕಾಗ್ತದೆ. ಇದು ಕೂಡ ಒಂದು ಯಜ್ಞವೇ. ಇನ್ನು ಕೆಲವರು ನೀವು ನೋಡಿರ್ಬೋದು, ಯೋಗಿಗಳಿರ್ತಾರೆ, ಅಷ್ಟಾಂಗ ಯೋಗ, ಹಠ ಯೋಗ. ಅಂದ್ರೆ ಕೆಲವು ಯೋಗಿಗಳು ಒದ್ದು ಕಾಲಲ್ಲಿ ನಿಲ್ಲುವುದು, ಆಮೇಲೆ ಎಷ್ಟೋ ದಿನ ಆಹಾರ ಸೇವಿಸದೇ ಇರುವುದು, ಕೆಲವು ರೀತಿಯ ಯೋಗಿಗಳೆಲ್ಲ ನೀವು ನೋಡಿ ಇರ್ತೀರಿ. ಈಗಿನ ಕಾಲದವರು ಇದ್ದಾರೆ, ಅಂತವರೆಲ್ಲ ಯಾಕೆ ಈ ರೀತಿಯ ಯಜ್ಞಗಳನ್ನು ಅಂದ್ರೆ ವ್ರತಗಳನ್ನು, ಯಜ್ಞಗಳನ್ನು ಯಾಕೆ ಮಾಡ್ತಾರೆ ಅಂತ ಹೇಳಿದ್ರೆ, ಎಲ್ಲಾ ರೀತಿಯ ನಮ್ಮ ಇಂದ್ರಿಯಗಳನ್ನು ನಮ್ಮ ಅಂಕೆಯಲ್ಲಿ ಇಟ್ಕೊಳ್ಳಿಕ್ಕೆ, ಅಂದ್ರೆ ಅದು ನಮ್ಮ ಅಂಕೆ ಮೀರಿ ಹೋಗದ ಹಾಗೆ ಇಟ್ಕೊಳ್ಳಿಕ್ಕೋಸ್ಕರ ಅವರಂತಹ ಯಜ್ಞಗಳನ್ನು ಮಾಡ್ತಾರೆ. ಅಂತಹ ಹಠ ಯೋಗಗಳನ್ನೆಲ್ಲ ಅವರು ಮಾಡ್ತಾರೆ. ಅವರಿಗೆ ಈ ಜ್ಞಾನ ಉಂಟು, ಅಂದ್ರೆ ಕೃಷ್ಣನಲ್ಲಿಗೆ ಸಾಗುವಂತಹ ಒಂದು ಜ್ಞಾನ ಅವರಲ್ಲಿ ಉಂಟು. ಹಾಗೆ 5ನೇ ಅಧ್ಯಾಯದಲ್ಲಿ ಕೃಷ್ಣ ಒಂದು ಸಾರಾಂಶವನ್ನು ಕೊಡ್ತಾನೆ. ನಿನಗೆ ಕರ್ಮ ಮಾಡುವಾಗ ಅದರ ಬಗ್ಗೆ ಜ್ಞಾನ ಇರಬೇಕು. ಅಂದ್ರೆ ನಾನು ಕೃಷ್ಣನಿಗೋಸ್ಕರ ಕೆಲಸ ಮಾಡ್ತೇನೆ ಅಂತ ಹೇಳೋ ಒಂದು ಜ್ಞಾನ ಇರ್ಬೇಕು. ಆ ಜ್ಞಾನದ ಮೂಲಕ ನೀನು ಕೆಲಸ ಮಾಡಿದಾಗ ನಿನಗೆ ಯಾವುದೇ ಬಂಧನಗಳು ಸೃಷ್ಟಿ ಆಗುವುದಿಲ್ಲ, ಬಂಧನಕ್ಕೆ ನೀನು ಒಳಗಾಗುವುದಿಲ್ಲ ಅಂತ ಹೇಳ್ತಾನೆ. ಕೃಷ್ಣ ಹೇಳ್ತಾನೆ, ತಸ್ಮಾದಜ್ಞಾನ ಸಂಭೂತಂ ಕೃಷ್ಣಂ ಜ್ಞಾನಾಸಿ ನಾತ್ಮನಃ ಚಿತ್ವೇನಂ ಸಂಶಯಂ ಯೋಗಂ ಉತ್ತಿಷ್ಠೋತ್ತಿಷ್ಠ ಭಾರತ ಅಂತ. ಆದ್ರಿಂದ ಈ ಅಜ್ಞಾನದಿಂದ ಅಂದ್ರೆ ಅವನಿಗೆ ಎಷ್ಟು ತನಕ ಅಜ್ಞಾನ ಇತ್ತು, ಅಂದ್ರೆ ಯಾರಿಗೋಸ್ಕರ ಕೆಲಸ ಮಾಡ್ಬೇಕು ಅಂತ ಅವನಿಗೆ ಗೊತ್ತಿರ್ಲಿಲ್ಲ, ಬಂಧುಗಳೊಟ್ಟಿಗೆ ನಾನು ಯುದ್ಧ ಮಾಡ್ಬೇಕಲ್ಲ ಅಂತ ಹೇಳೋ ಒಂದು ಅಜ್ಞಾನ ಇತ್ತಲ್ಲ, ಈಗ ನಾನು ನಿನಗೆ ಜ್ಞಾನ ಕೊಟ್ಟಿದ್ದೇನೆ. ಅಂದ್ರೆ ಯಾರಿಗೋಸ್ಕರ ಕೆಲಸ ಮಾಡ್ಬೇಕು, ಹೇಗೆ ಕೆಲಸ ಮಾಡ್ಬೇಕು, ಯಾವ ಜ್ಞಾನದಲ್ಲಿ ಕೆಲಸ ಮಾಡ್ಬೇಕು ಅಂತ ಹೇಳುವ ಜ್ಞಾನವನ್ನು ನಿನಗೆ ಕೊಟ್ಟಿದ್ದೇನೆ. ಈಗ ನಿನಗೆ ಜ್ಞಾನ ಇದೆ. ಆ ಜ್ಞಾನದಿಂದ ನೀನು ಆ ಅಜ್ಞಾನ ಒಂದು ಇತ್ತಲ್ಲ ನಿನ್ನ ಹತ್ರ, ನಾನು ಯುದ್ಧ ಮಾಡುವುದಿಲ್ಲ, ನನ್ನವರಿಗೋಸ್ಕರ ನಾನು ಯುದ್ಧ ಮಾಡುವುದಿಲ್ಲ ಅಂತ ಹೇಳೋ ಒಂದು ಅಜ್ಞಾನ ಇತ್ತಲ್ಲ, ಅದನ್ನು ಈ ಜ್ಞಾನವೆಂಬ ಕತ್ತಿಯಿಂದ ಕತ್ತರಿಸಿ ಯುದ್ಧಕ್ಕೆ ಸನ್ನದ್ಧನಾಗಿ ಹೇಳು ಅಂತ ಕೃಷ್ಣ
ಅರ್ಜುನನಿಗೆ ಇಲ್ಲಿ 4ನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳ್ತಾನೆ. ಈಗ ನಾವು 4ನೇ ಅಧ್ಯಾಯದ ಸಾರಾಂಶ ನೋಡೋದು ಅಂತ ಹೇಳಿದ್ರೆ, ಮುಖ್ಯವಾಗಿ ಈ ಜ್ಞಾನ ಹೇಗೆ ಬಂದಿರಬೇಕು? ಪರಂಪರೆಯ ಮೂಲಕ ಬಂದಿರಬೇಕು. ನಮಗೆ ಕೃಷ್ಣ ಏನು ಹೇಳಿದ್ದಾನೋ ಅದನ್ನೇ ಅವನ ಶಿಷ್ಯರು ಕೂಡ ಹೇಳಿರ್ಬೇಕು. ಅವನ ಮೂಲಕ ಅದು ಅವ ಹೇಳಿದ ಹಾಗೆ ನಾವು ಅದನ್ನು ಸ್ವೀಕಾರ ಮಾಡಬೇಕು. ಭಗವದ್ಗೀತೆ ಯಥಾರೂಪ ಹಾಗೇ ಇದೆ. ಪ್ರಭುಪಾದರು ಕೊಟ್ಟಂತಹ ಭಗವದ್ಗೀತೆ ಯಥಾರೂಪ ಹಾಗೇ ಇದೆ. ಯಾಕೆಂದ್ರೆ ಅವರು ಪರಂಪರೆಯ ಮೂಲಕ ಬಂದಿದ್ದಾರೆ. ಕೃಷ್ಣನ ಪರಂಪರೆಯ ಮೂಲಕ ಅವರು ಬಂದಿದ್ದಾರೆ. ಆದ್ರಿಂದ ಅವರು ಬರೆದಂತಹ ಭಗವದ್ಗೀತಾ ಯಥಾರೂಪವನ್ನು ಓದಿದ್ರೆ ನಮ್ಗೆ ಜ್ಞಾನ ಸಿಗ್ತದೆ. ಇನ್ನೊಂದು ಕೃಷ್ಣನ ದೈವಿಕ ರೂಪ, ಕೃಷ್ಣನ ಹುಟ್ಟು, ಕೃಷ್ಣನ ಸ್ವರೂಪದ ಬಗ್ಗೆ ನಾವು 4ನೇ ಅಧ್ಯಾಯದಲ್ಲಿ ತಿಳ್ಕೊಂಡಿದ್ದೇವೆ. ನಮ್ಮ ಹುಟ್ಟಿನ ಹಾಗೆ ಕೃಷ್ಣನ ಹುಟ್ಟಲ್ಲ. ಕೃಷ್ಣ ಬೇರೆ ಅಲ್ಲ, ಕೃಷ್ಣನ ದೇಹ ಬೇರೆ ಅಲ್ಲ. ನಾವು ಹಾಗಲ್ಲ, ನಾವು ಬೇರೆ, ನಮ್ಮ ದೇಹ ಬೇರೆ, ನಮ್ಮ ಆತ್ಮ ಬೇರೆ, ನಾವು ಬೇರೆ. ಯಾಕಂದ್ರೆ ಈ ದೇಹ ಯಾವಾಗ ಬೇಕಿದ್ರೂ ನಾಶ ಆಗ್ತದೆ, ಆದ್ರೆ ನಮ್ಮ ಆತ್ಮ ನಾಶ ಆಗುವುದಿಲ್ಲ. ಅದು ಈ ದೇಹ ನಾಶ ಆದಾಗ ಇನ್ನೊಂದು ಆತ್ಮ ಇನ್ನೊಂದು ದೇಹವನ್ನು ಹುಡುಕಿಕೊಂಡು ಹೋಗ್ತದೆ, ಇನ್ನೊಂದು ದೇಹದಲ್ಲಿ ಅದು ಬರ್ತದೆ ಅಲ್ವಾ. ಆದ್ರೆ ಕೃಷ್ಣನಿಗೆ ನಾಶ ಇಲ್ಲ, ಕೃಷ್ಣನ ದೇಹ ನಾಶ ಇಲ್ಲದ್ದು. ಅದು ಯಾವಾಗ್ಲೂ ದೈವಿಕ ಸ್ವರೂಪದ ಇರ್ತದೆ. ಹೇಗೆ ಹಿಂದೆ ಹೇಗಿತ್ತು ಇನ್ನು ಮುಂದೆಯೂ ಹಾಗೆ ಇರ್ತದೆ. ಅವನಿಗೆ ನಾಶ ಇಲ್ಲ. ಅವನು ಅಪಿಯರ್ ಆಗುವುದು ಅಂದ್ರೆ ಕಾಣಿಸಿಕೊಳ್ಳುವುದು ಮತ್ತು ಕಾಣಿಸಿಕೊಳ್ಳದೆ ಹೋಗುವುದು ವಿನಃ ಅವನು ದೇವರು ಸಾಯುವುದಿಲ್ಲ. ನಮ್ಮ ದೇಹಕ್ಕೆ ನಾಶ ಆದಾಗೆ ಅಂದ್ರೆ ನಾಶ ಹೇಗೆ ಇರ್ತದೋ ಆ ರೀತಿಯ ನಾಶ ಕೃಷ್ಣನ ದೇಹಕ್ಕೆ ಇಲ್ಲ. ಎಲ್ಲಾ ಮಾರ್ಗಗಳು ಕೃಷ್ಣನಿಗೆ ದಾರಿ ಮಾಡಿ, ಎಲ್ಲಾ ಯಜ್ಞಗಳ ಮೂಲಕ ಕೃಷ್ಣನಲ್ಲಿಗೆ ಸಾಗ್ಬೇಕು ನಾವು. ವೇದಗಳು ಕೂಡ ಇದನ್ನೇ ಹೇಳೋದು. ಎಲ್ಲವನ್ನು ಮಾಡಿ ಕೃಷ್ಣನಿಗೆ ಅರ್ಪಣೆ ಮಾಡಿ, ಎಲ್ಲಾ ಯಾಗಗಳನ್ನು ಯಜ್ಞಗಳನ್ನು ಮಾಡಿ ನಾವು ಕೃಷ್ಣನಿಗೆ ಸಮರ್ಪಣೆ ಮಾಡಬೇಕು. ಅಂದ್ರೆ ವೇದಾಂತ ಅಂದ್ರೆ ವೇದದ ಕೊನೆಯ ಗುರಿ ಕೃಷ್ಣ. ವೇದವನ್ನು ಪೂರ ಕಲಿತು ಅದರ ಅಂತ್ಯ ಏನು ಅಂದ್ರೆ ಅಲ್ಲಿ ಕೃಷ್ಣ. ವೇದಗಳನ್ನು ಕಲಿತು ನಾವು ವೇದಗಳ ಮೂಲಕ ಈ ಬ್ರಹ್ಮ ಆಚರಣೆಗಳನ್ನೆಲ್ಲ ಮಾಡಿ ನಾವು ಕೃಷ್ಣನನ್ನು ಸೇರ್ಬೇಕು. ಹಾಗೆ ಕೃಷ್ಣ ಇವತ್ತು ಕರ್ಮ, ವಿಕರ್ಮ ಮತ್ತು ಅಕರ್ಮವನ್ನು ಕೂಡ ಹೇಳಿಕೊಡ್ತಾನಂದ್ರೆ ಪುಣ್ಯ ಕಾರ್ಯ, ಪಾಪ ಕಾರ್ಯಗಳಲ್ಲದೆ ಭಕ್ತಿ ಕಾರ್ಯ ಕೂಡ ಮಾಡಬೇಕು. ಭಕ್ತಿ ಕಾರ್ಯ ಅಂದ್ರೆ ಕೃಷ್ಣನ ಸೇವೆ, ಅದು ಭಕ್ತಿ ಕಾರ್ಯ, ಅದನ್ನು ಮಾಡಬೇಕು. ಆಮೇಲೆ ಜ್ಞಾನವನ್ನು ಪಡಿಬೇಕು. ಯಾವ ಜ್ಞಾನ? ಕೃಷ್ಣನಿಗೋಸ್ಕರ ಕೆಲಸ ಮಾಡುವಂತಹ ಜ್ಞಾನ. ಆ ಜ್ಞಾನದಲ್ಲಿ ಮಾಡಿದ ಕರ್ಮಗಳು ನಮಗೆ ಅಂಟಿಕೊಳ್ಳುವುದಿಲ್ಲ. ಅದರ ಯಾವ ಪ್ರತಿಫಲಗಳನ್ನು ಕೂಡ ನಾವು ಉಣ್ಣಬೇಕಾಗಿಲ್ಲ. ಅದು ನಮಗಿರುವ ಜ್ಞಾನದಿಂದ ಅದರಲ್ಲಿರುವ ಆ ಪ್ರತಿಫಲಗಳು ಸುಟ್ಟು ಹೋಗ್ತದೆ. ಅಂದ್ರೆ ಕೃಷ್ಣನಿಗೋಸ್ಕರ ಕೆಲಸ ಮಾಡಿದ್ದೇನೆ ಅಂತ ಹೇಳೋ ಒಂದು ಜ್ಞಾನದಿಂದ ನಾವು ಕೆಲಸ ಮಾಡಿದಾಗ ಅದರಿಂದ ಬರುವಂತಹ ಎಲ್ಲಾ ಫಲಗಳು ಸುಟ್ಟು ನಾಶ ಆಗ್ತದೆ. ಜ್ಞಾನವನ್ನು ಯಾವ ರೀತಿ ಪಡಿಬೇಕು? ಜ್ಞಾನವನ್ನು ಪರಂಪರೆಯ ಮೂಲಕ ಬಂದ ಗುರುಗಳಿಂದ ನಾವು ಪಡಿಬೇಕು. ಅಂದ್ರೆ ಕೃಷ್ಣನನ್ನು ಈಗ ಹೇಗೆ ಯಾವ ರೀತಿ ಪ್ರಶ್ನೆ ಮಾಡಿ ಜ್ಞಾನವನ್ನು ತೆಗೆದುಕೊಳ್ತಾನೆ ಅರ್ಜುನ ಅಲ್ವಾ, ಅದೇ ರೀತಿ ಪುನಃ ಶರಣಾಗಿ ಗುರುಗಳಿಗೆ ಶರಣಾಗಿ, ಉತ್ತಮ ಗುರುಗಳಲ್ಲಿಗೆ ಹೋಗಿ ಉತ್ತಮ ಗುರುಗಳಿಗೆ ಶರಣಾಗಿ ನಾನು ಹೇಗೆ ಮುಂದುವರಿಬೇಕು, ನನಗೆ ದಾರಿ ತೋರಿಸು ಅಂತ ನಾವು ಹೇಳಿದರೆ ನಮಗೆ ಉತ್ತಮ ಜ್ಞಾನವನ್ನು ಗುರುಗಳು ದಯಪಾಲಿಸ್ತಾರೆ. ಇದು ಇವತ್ತಿನ 4ನೇ ಅಧ್ಯಾಯದ ಸಾರಾಂಶ.